ಪ್ರಚಲಿತಕ್ಕೆ ಸ್ವಾಗತ. ನಾನು ಚೈತ್ರ. ಈಗಾಗಲೇ ನಾವು ಗಮನಿಸ್ತಾ ಇರುವಾಗ ಇವತ್ತು ಕೃಷಿಗೆ ಎಷ್ಟರ ಮಟ್ಟಿಗೆ ಆದ್ಯತೆಗಳನ್ನ ಕೊಡಲಾಗ್ತಾ ಇದೆ, ಜೊತೆಗೆ ಸರ್ಕಾರದ ಸೌಲಭ್ಯಗಳು ಇವತ್ತು ಎಷ್ಟರ ಮಟ್ಟಿಗೆ ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ. ಇನ್ನು ಈಗಾಗಲೇ ನಾವು ರಾಜಕೀಯ ವಿಷಯದಲ್ಲಿ ತೆಗೆದುಕೊಳ್ಳೋದಾದ್ರೆ ಒಂದು ಕಡೆ ರೈತರ ಸಾಲ ಮನ್ನಾ ಅನ್ನುವಂತಹ ವಿಚಾರ ಕೂಡ ಇತ್ತು. ಬಟ್ ಆ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಕೂಡ ಈ ಸಂದರ್ಭದಲ್ಲಿ ಈಗ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಒಂದು ಕಡೆ ಮೂಡುತ್ತೆ. ಜೊತೆಗೆ ಮಳೆ ಆಗಿರ್ಬೋದು, ನೆರೆ ಆಗಿರ್ಬೋದು, ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಕೃಷಿಗೆ ಎಷ್ಟರ ಮಟ್ಟಿಗೆ ಆದ್ಯತೆಗಳನ್ನ ಕೊಡಲಾಗ್ತಾ ಇದೆ. ಇನ್ನು ಮಳೆಗಾಲ ಆರಂಭ ಆಗ್ತಿದೆ, ಜೊತೆಗೆ ಕೃಷಿ ಚಟುವಟಿಕೆಗಳು ಕೂಡ ಆರಂಭ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ರೈತರಿಗೆ ಬೇಕಾದಂತಹ ಬೆಳೆಯಲ್ಲಿ ಬೇಕಾದಂತಹ ಸಬ್ಸಿಡಿ ವ್ಯವಸ್ಥೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಇವತ್ತು ಲಭ್ಯ ಆಗ್ತಿದ್ಯಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಚರ್ಚೆ ಮಾಡ್ಲಿಕ್ಕಿದ್ದಾರೆ ರೈತ ಮುಖಂಡರಾದಂತಹ ಮನೋಹರ್ ಶೆಟ್ಟಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮುಖ್ಯವಾಗಿ ಈಗಾಗಲೇ ನಾವು ಮನೋಹರ್ ಶೆಟ್ಟಿ ಅವರೇ ಗಮನಿಸ್ತೀವಿ, ಸರ್ಕಾರದಿಂದ ಬೇರೆ ಬೇರೆ ರೀತಿಯ ಕಾರಣಗಳಿಗೋಸ್ಕರ ಸಾಕಷ್ಟು ಸೌಲಭ್ಯಗಳು ಇವತ್ತು ಸಿಗ್ತಾ ಇದೆ. ಆದ್ರೆ ರೈತ ಬೆಳೆದಂತಹ ಬೆಳೆಗೆ ಇವತ್ತು ಸರಿಯಾದ ರೀತಿಯಲ್ಲಿ ಒಂದು ಬೆಂಬಲವಾದಂತಹ ಬೆಲೆ ಆಗಿರ್ಬೋದು, ಬೇಕಾದಂತಹ ಸೌಲಭ್ಯಗಳು ಇವತ್ತು ಸಿಗ್ತಾ ಇದೆಯಾ ಅಂತ. ಇಲ್ಲಿ ರೈತನಿಗೆ ಸೌಲಭ್ಯಕ್ಕಿಂತಲೂ ನೀವು ಹೇಳಿದಾಗೆ ಆ ಬೆಳೆದ ಬೆಳೆಗೆ ಒಂದು ನ್ಯಾಯಬದ್ಧವಾದಂತ ಬೆಲೆ ಅದು ಸಿಗ್ತಾ ಇಲ್ಲ. ಅದನ್ನು ನಾವು ಸರಸಾಗಟವಾಗಿ ತಿರಸ್ಕರಿಸ್ತೇವೆ. ಆ ಬೆಲೆ ಸಿಗ್ತದೆ, ಬೆಂಬಲ ಬೆಲೆ ಕೊಡ್ತೇವೆ. ಆ ಬೆಂಬಲ ಬೆಲೆ ಎಂಬುದು ಅದೊಂದು ಗಗನಕುಸುಮ ಆಗಿಬಿಟ್ಟಿದೆ ರೈತನಿಗೆ. ಸೌಲಭ್ಯದ ವಿಚಾರ ಮಾಡುವಾಗ ಕೃಷಿಗೆ ನಾವು ಪತ್ರಿಕೆಗಳಲ್ಲಿ ಅಥವಾ ಹೀಗೆ ಮಾಧ್ಯಮಗಳಲ್ಲಿ ನಮ್ಮ ಕೃಷಿ ಮಂತ್ರಿಗಳಾಗಲಿ ಅಧಿಕಾರಿಗಳಾಗಲಿ ಕೊಡುವಂತಹ ಒಂದು ಹೇಳಿಕೆಗಳು, ಅದಕ್ಕೂ ರೈತನ ಮನೆ ಬಾಗಿಲಿಗೆ ಮುಟ್ಟುವಂಥ ಸೌಲಭ್ಯಕ್ಕೂ ಅಜಗಜಾಂತರ ಇದೆ. ಇದರಲ್ಲಿ ಅದು ಯಾರ ಪಾತ್ರ ಅಲ್ಲಿ ಹೇಗೆ ಆಗಬೇಕು ಎಂಬುದು ಒಂದು ನಿರ್ದಿಷ್ಟವಾದಂಥ ಕೃಷಿ ನೀತಿ ಇಲ್ಲದಿರುವುದೇ ಇದಕ್ಕೆಲ್ಲ ಗೊಂದಲಕ್ಕೆ ಕಾರಣ. ಒಂದು ಕಡೆ ಹೇಳಿಕೆಯನ್ನು ಗಮನಿಸಿದರೆ ಕೃಷಿ ಲೋಕವನ್ನ ಈಗ ಅದು ಸ್ವರ್ಗಲೋಕದಲ್ಲಿ ಕೊಂಡೋಗಿ ಇಟ್ಟಂತೆ ಮಾತಾಡ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಕೂಡ ರೈತರನ್ನೇ ಮುಖ್ಯವಾಗಿ ಗಣನೆ ತೆಗೆದುಕೊಳ್ತಾರೆ. ಹೌದು, ಹಾಗಂದ್ರೆ ಮತ ಇರುವುದೇ ರೈತರ ಇದು. ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ರೈತರು, ಅವರ ಒಟ್ಟಿಗಿರುವಂತಹ ರೈತ ಕಾರ್ಮಿಕರು, ಇವರನ್ನು ಗಣನೆಗೆ ತೆಗೆದುಕೊಂಡ್ರೆ ಇವರು ಚುನಾವಣೆಯ ಒಂದು ದೊಡ್ಡ ಇದು ಅವರಿಗೆ ಒಂದು ಏನ್ ಹೇಳ್ತಾರೆ, ಚುನಾವಣಾ ಮತ ಬ್ಯಾಂಕ್. ಈ ರೈತರನ್ನ ಹೀಗೆ ಅಂದ್ರೆ ನಿಮ್ಗೆ ಪತ್ರಿಕೆಗಳಲ್ಲಿ ಬರ್ತದೆ, ಬೇಕಾದಂತಹ ಸವಲತ್ತುಗಳು, ಕೃಷಿ ಭಾಗ್ಯಗಳು, ಹೆಸರು ಅದಕ್ಕೆ ಒಂದು 50 ಹೆಸರಿಡುವುದು, ಕೃಷಿ ಭಾಗ್ಯ, ಕೆರೆ ಭಾಗ್ಯ, ಏನೇನೋ ಭಾಗ್ಯಗಳನ್ನಿಟ್ಟು ಇವನನ್ನ ಆ ರೈತನನ್ನ ಒಂದು ಭ್ರಮಾಲೋಕದಲ್ಲಿ ಕೊಂಡೋಗುವಂತ ಒಂದು ವ್ಯವಸ್ಥಿತವಾದಂತ ಕೆಲಸ ಸರ್ಕಾರಗಳಿಂದ ಆಗ್ತಾ ಇದೆ ಎಂಬುದು ರೈತ ಸಂಘದ ಆರೋಪ. ನಮ್ಮದು ನಿಜ. ಇನ್ನು ಬೆಂಬಲವಾದಂತಹ ಬೆಲೆ ಸಿಗ್ತಾ ಇದೆಯಾ ಅಂತ ರೈತನಿಗೆ ಇವತ್ತು? ಇಲ್ಲಮ್ಮ, ಬೆಂಬಲವಾದಂಥ ಬೆಲೆ ಸಿಗ್ತಾ ಇಲ್ಲ. ಉದಾಹರಣೆ ನಾನು ಹೇಳ್ತೇನೆ. ಈಗ ನಾನು ಮನೆಯಲ್ಲಿ ಒಂದು ಭತ್ತವನ್ನು ಬೆಳೆಸ್ತೇನೆ. ಭತ್ತವನ್ನು ಬೆಳೆಸುವುದಂದರೆ ಅದು ಒಂದು ದೊಡ್ಡ ತಪಸ್ಸು ಮಾಡಿದ ಹಾಗೆ. ಈ ಹಿಮಾಲಯದಲ್ಲಿ ಹೋಗಿ ತಪಸ್ಸು ಮಾಡಿ ಬರುವಾಗ ಈಶ್ವರ ಯಾರು ದೇವರು ಒಲಿದ್ರೆ ಒಲಿದಾರು, ಇಲ್ಲ ಇದ್ರೆ ಇಲ್ಲ. ಇಲ್ಲಿ ಕೂಡ ಹಾಗೆ ರೈತ ತನ್ನ ಗದ್ದೆಯನ್ನ, ಒಂದು ಅಪವಿತ್ರವಾದಂಥ ಒಂದು ಅನ್ನದ ಬಟ್ಟಲನ್ನ ಅದನ್ನು ಹದಗೊಳಿಸಿ ಅದಕ್ಕೆ ತಾನು ಮುಂಚಿನ ವರ್ಷ ದುಡಿದಂಥ ದುಡಿಮೆಯ ಫಲವನ್ನು ಬಿತ್ತಿ ನಾನು ತೆಗಿತೇನೆ, ಅದರಿಂದ ಬೇಕಾದಷ್ಟು ಲಾಭ ಅಂತ ಹೇಳಿ ನಾವು ಇಷ್ಟರವರೆಗೆ ಅದನ್ನ ನಂಬಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ರೈತ ನಂಬಿ ಕೂತ್ಕೊಳ್ತಾನೆ, ಆದ್ರೆ ಆ ನಂಬಿಕೆಯ ಫಲ ಸಿಕ್ಕಿದ್ರೆ ಅವನ ಅದೃಷ್ಟ. ಆದ್ರೆ ಅದನ್ನು ಕೊಯ್ದು ಅದಕ್ಕೆ ಹಲವಾರು ಕಾರಣ ಉಂಟು. ಒಂದು ಮಳೆ, ನೀವು ಹೇಳಿದಾಗೆ ಅತಿವೃಷ್ಟಿ, ಅನಾವೃಷ್ಟಿ, ಇದಕ್ಕೆಲ್ಲ ಒಂದು ಭಾಗ ಆಗ್ತದೆ. ಅಂದ್ರೆ ಕೆಲವು ಬೆಳೆಗಳಿಗೆ ನೀರಿನ ಅಗತ್ಯ ಇದೆ. ಈಗ ಭತ್ತ ಬೆಳೆಯುವುದಕ್ಕೆ ಅದು ನೀರು ಇದು ಮಳೆ ಆಶ್ರಿತ ಬೆಳೆ, ನೀರಿಲ್ಲ ಇದ್ರೆ ಅದನ್ನು ಭತ್ತವನ್ನು ಬೆಳೀಲಿಕ್ಕೆ ಆಗುವುದಿಲ್ಲ. ಈ ಭತ್ತವನ್ನು ತಂದು ಮನೆಯಲ್ಲಿ ಅದರ ಎಲ್ಲ ಇದು ಶೇಖರಣೆ ಮಾಡಿ ಅದನ್ನು ಕೊಂಡು ಹೋಗಿ ಮಾರ್ಕೆಟಿಗೆ, ಅಂದರೆ ನಾವು ಮಾರ್ಕೆಟ್ ಅಂದರೆ ಇದಕ್ಕೆ ನೇರವಾಗಿ ಹೋಗಿ ಹಾಕೋದು ಮಿಲ್ಲಿಗೆ, ಭತ್ತದ ಗಿರಣಿಗಳಿಗೆ. ಅಲ್ಲಿ ಹಾಕಿದಾಗ ಅದನ್ನು ನೋಡಿ ಹೇಳ್ತಾನೆ ಅದರ ಮಾಲಕ, ಇದರಲ್ಲಿ ಜೊಳ್ಳಿದೆ, ಇದರಲ್ಲಿ ಕಲ್ಲಿದೆ, ಇದು ಒದ್ದೆ ಆಗಿದೆ, ಇದು ನಮಗೆ ಇದಕ್ಕೆ ಮಾಡ್ಲಿಕ್ಕೆ ಬರುವುದಿಲ್ಲ. ಆ ರೈತ ಸುಮ್ಮನೆ ಇರ್ತಾನೆ ಪಾಪ, ಕಣ್ಣೀರು ಸುರಿಸ್ಕೊಂಡು. ಅದಕ್ಕೊಂದು ಬೆಲೆ ಹಾಕ್ತಾನವ, ತೆಕೊಳ್ತಾನವ, ಬೇಡ ಅಂತೇಳಿ ರಿಜೆಕ್ಟ್ ಮಾಡೋದಿಲ್ಲ, ತೆಕೊಂಡ ಮೇಲೆ ಅದರಲ್ಲಿ ಅರ್ಧಕ್ಕೆ ಲಾಭದ ಅಂಶ ಅವನ ಜೇಬು ಸೇರ್ತದೆ.
ಸ್ವಲ್ಪ ದುಡಿದೋದಕ್ಕೆ ಒಂದು ಅದರ ಅರ್ಧವಾಸಿ ಹಣ ಈ ಪಾಪ ರೈತನಿಗೆ ಬರ್ತದೆ. ರೈತ ಈ ಮನೆಗೆ ಕೊಂಡೋಗಿ ಅವನಿಗೆ ಮನೆಯಲ್ಲಿ ಆ ರೈತನ ಮನೆಯಲ್ಲಿ ಖಾಲಿ ಒಬ್ಬ ರೈತ ಮತ್ತು ಅವನ ಹೆಂಡತಿ ಮಕ್ಕಳು ಇರುವುದಲ್ಲ, ದನಕರುಗಳು ಅವನನ್ನೇ ಆಶ್ರಯಿಸ್ತವೆ. ಅಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ನಮ್ಮ ರೈತನನ್ನೇ ಆಶ್ರಯಿಸಿ ಬದುಕುವವು. ಅವ ಬೆಳೆ ಇದ್ರೆ ಅವುಗಳು ಹೊಟ್ಟೆಗಿಲ್ಲದೆ, ಈಗ ನೋಡ್ತಾ ಇದ್ದೀರಿ ನೀವು, ಕಾಡು ಮೃಗಗಳೆಲ್ಲ ಇದಕ್ಕೆ ಬರ್ತಾ ಇದೆ. ಯಾಕಂದ್ರೆ ಅವುಗಳಿಗೂ ಹಸಿವಿದೆ, ದೇವರು ಕೊಟ್ಟಂತಹ ವರ ಅದು. ಅದನ್ನು ನಿಭಾಯಿಸಲಿಕ್ಕಾಗದೆ ಇವರು ನೇರವಾಗಿ ಬಂದು ಈ ರೈತ ಅದನ್ನೆಲ್ಲ ನಿಭಾಯಿಸುವಾಗ ಇವು ಅವತ್ತು ಕೊಂಡೋದ ಹಣ ಅಲ್ಲಿ ಜೇಬು ಖಾಲಿ ಆಗ್ತದೆ. ಅದಕ್ಕೆ ಅವ ಮತ್ತೆ ಏನು ಮಾಡೋದು? ಖಾಸಗಿ ಅವರ ಹತ್ರವ, ಬ್ಯಾಂಕಿನವರ ಹತ್ರವ. ಬ್ಯಾಂಕಿನವರು ನಿಜವಾಗಿಯೂ ಬ್ಯಾಂಕಿನ ಒಂದು ಕೃಷಿ ಸಾಲದ ನೀತಿ ಅಂದರೆ ಅದು ಒಂದು ಬೇಸರ ತರುವಂಥದ್ದು. ಒಂದು ಉತ್ಪಾದನೆ ಮಾಡಲಿಕ್ಕೆ ಕೊಡುವುದಲ್ಲ. ಅವರು ಒಟ್ರಾಸಿ ಏನೋ ಒಂದು ಹರಕೆ ಸಲ್ಲಿಸ್ತಾರೆ. ಕೇಂದ್ರ ಸರ್ಕಾರದಿಂದ ಒಂದು ಸರ್ಕ್ಯುಲರ್ ಇರ್ತದೆ, ರಾಜ್ಯ ಸರ್ಕಾರದಿಂದ ಸರ್ಕ್ಯುಲರ್ ಇರ್ತದೆ, ಅದನ್ನೊಂದು ನಿಭಾಯಿಸಿಬಿಡ್ತಾರೆ ಅಷ್ಟೇ. ಆದರೆ ರೈತನಿಗೆ ಒಂದು ನ್ಯಾಯವಾದಂಥ ಬೆಲೆ ಇಷ್ಟರವರೆಗೆ ಸಿಗಲಿಲ್ಲ. ಸಿಗುವ ವ್ಯವಸ್ಥೆ ಮಾಡುವಂಥ ಮನೋಭಾವನೆ ನಮ್ಮನ್ನು ಆಳುವಂಥ ಆ ರೈತರ ಮಕ್ಕಳು, ರೈತರ ಏನು ಮಣ್ಣಿನ ಮಕ್ಕಳು ಅಂತ ಹೇಳ್ಕೊಂಡು ತಿರುಗುವವರಿಗೆ ಅದು ಇನ್ನು ಬರಬೇಕಷ್ಟೇ ಹೊರತು ಇನ್ನು ಬರುವಂಥ ಆಶಯವನ್ನು ಇಟ್ಟುಕೊಂಡಿದ್ದೇವೆ, ಇಷ್ಟವರೆಗೆ ಬರಲಿಲ್ಲ. ಈಗ ಭತ್ತದ ಬೆಳೆ ಬಗ್ಗೆ ನೀವು ಈಗಾಗಲೇ ಮಾತಾಡಿದ್ರಿ. ಇವತ್ತು ಭತ್ತಕ್ಕೆ ಬೀಜಗಳನ್ನ ಈ ಸಂದರ್ಭದಲ್ಲಿ ಕೊಡ್ಬೇಕಾಗುತ್ತೆ. ಇನ್ನೇನು ಮಳೆಗಾಲ ಆರಂಭ ಆಯ್ತು, ಈ ಸಂದರ್ಭದಲ್ಲಿ ಭತ್ತದ ಬೆಳೆ ಕೃಷಿ ಆರಂಭ ಮಾಡಬೇಕು. ಈ ಸಂದರ್ಭದಲ್ಲಿ ರೈತನಿಗೆ ಸಬ್ಸಿಡಿ ರಥದಲ್ಲಿ ಆತನಿಗೆ ಬೇಕಾದಂತ ಭತ್ತದ ಬೀಜ ಕೊಡುವಂತದ್ದಾಗಿರ್ಬೋದು, ಆತರ ಏನಾದ್ರೂ ಸಿಗುತ್ತಾ ಅಥವಾ ಹೇಗೆ ಅಂತ? ಮೊದಲು ಭತ್ತದ ಬೀಜಗಳು ಅವನೇ ಮಾಡ್ತಿದ್ದ. ಹಿಂದಿನ ಕಾಲದಲ್ಲಿ ಎಲ್ಲ ಅಂದರೆ ಭತ್ತದ ಬೀಜಗಳನ್ನು, ನನಗೆ ಭತ್ತ ಇದ್ದರೆ ನಾವು ಭತ್ತದ ಬೀಜವನ್ನು ನಾವೇ ಶೇಖರಣೆ ಮಾಡಿ ತಯಾರು ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. ಆದರೆ ಇತ್ತೀಚೆಗೆ ರೈತನು ಅದ ಅಭ್ಯಾಸವನ್ನು ಬಿಟ್ಟು, ಅಂದರೆ ಹಲವಾರು ಕಾರಣ ಇದೆ, ಇದು ತಾಂತ್ರಿಕವಾದಂಥ ಕೆಲವರು ಅವನ ವೈಯಕ್ತಿಕ ಕಾರಣಗಳಿಂದಾಗಿ ಬೀಜ ಸಂಗ್ರಹಣ ಮಾಡುವುದನ್ನು ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ಆಗ ಸರ್ಕಾರ ಏನು ಹೇಳಿತು, ಫುಡ್ ಕಾರ್ಪ್ ಅಲ್ಲ, ಇದು ಸೀಡ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ ನೀವು ಬೀಜಗಳನ್ನು ಸಂಗ್ರಹ ಮಾಡಿ ಅವರಿಗೆ ರೈತರಿಗೆ ಸಬ್ಸಿಡಿ ದರದಲ್ಲಿ ಕೊಡ್ತೇವೆ ಅಂತ ಹೇಳ್ತಾರೆ. ಈಗ ಒಂದು 25 kg ಬ್ಯಾಗ್ ಭತ್ತಕ್ಕೆ 625 ರೂಪಾಯಿ ತಗೊಳ್ತಾರೆ. ಅದು 1 ಎಕರೆಗೆ ಬರ್ತದೆ. 625 ರೂಪಾಯಿಯಲ್ಲಿ ಒಂದು ಸ್ವಲ್ಪ ಅದಕ್ಕೆ ಸಬ್ಸಿಡಿ ಅಂತ ಹೇಳ್ತಾರೆ ಅವರು. ಆದರೆ ಅದು ನಿಜವಾಗಿಯೂ ತಪ್ಪದು. ಈ ರೈತನಿಗೆ ನಾವೊಂದು ಡಿಮಾಂಡ್ ಮಾಡಿದೆವು, ಇದರಿಂದ ಒಂದು ಪ್ಯಾಕೇಜ್ ಮಾಡಿ, ಆ ಪ್ಯಾಕೇಜ್ ಮುಖಾಂತರ 1 ಎಕರೆ ಭತ್ತ ಬೆಳೆಯುವ ಇಲ್ಲ, ಈಗ ಆ ಬೆಳೆಯುವವನಿಗೆ ಕೊಟ್ಟುಬಿಡಿ ಅದನ್ನು. ಅಂದರೆ ಅದಕ್ಕೆ ಕೇರಳದಲ್ಲಿ ಕೇರಳ ಮಾದರಿ ಅಂತ ಇದೆ. ಕೇರಳ ಮಾದರಿಯಲ್ಲಿ ಒಂದು ಪಂಚಾಯತಿನಲ್ಲಿ ಇಷ್ಟು ಭತ್ತದ ಗದ್ದೆ ಅಂತ ಹೇಳಿ ಸರ್ವೆ ಮಾಡ್ತಾರೆ. ಅದಕ್ಕೆ ಬೇಕಾದಂತಹ ಯಂತ್ರಗಳನ್ನು ಅಲ್ಲೇ ಇಡ್ತಾರೆ. ಈ ಬೀಜಗಳನ್ನು ಕೂಡ ಅವರು ಸಪ್ಲೈ ಕೊಡ್ತಾರೆ. ಅದರಲ್ಲಿ ಅರ್ಧಕ್ಕರ್ಧ ಈ ರೈತನಿಗೆ ಹೊರೆ ಕಡಿಮೆ ಆಗ್ತದೆ. ಇಲ್ಲಿ ಹಾಗಲ್ಲ, 1 ಎಕರೆಗೆ 625 ರೂಪಾಯಿ ಬೀಜಕ್ಕೆ ಕೊಡಬೇಕು. ಅದು ಕೂಡ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ಕೊಡುವುದು, ಪಂಚಾಯತಿಗೆ ಬರುವುದಿಲ್ಲ. ರೈತ ಸಂಪರ್ಕ ಕೇಂದ್ರ ಇರುವುದು ಎಲ್ಲಿ? ಒಂದು 25-30 ಗ್ರಾಮಗಳ ಮಧ್ಯೆ ಪೇಟೆಯಲ್ಲಿ ಇರುವುದು. ಈ ಪೇಟೆ ಮಧ್ಯದಲ್ಲಿ ಇರುವುದು. ಇದನ್ನು ಕೊಂಡೋಗ್ಲಿಕ್ಕೆ ಇದರಲ್ಲಿ ಕೊಂಡೋಗ್ಬೇಕು, ಯಾವುದರಲ್ಲಿ, ರಿಕ್ಷಾದಲ್ಲಿ ಕೊಂಡೋಗ್ಬೇಕು. ಅದಕ್ಕೊಂದು 100-150 ರೂಪಾಯಿ ಅದಕ್ಕೂ ಹೋಗ್ತದೆ. ಅಂತೂ ಇಂತೂ ಅವನಿಗೆ ಸಬ್ಸಿಡಿ ಎಂಬುದು ಅದು ಮರೀಚಿಕೆಯಾಗಿ ನಿಂತಿದೆ. ಅದಕ್ಕೋಸ್ಕರ ನಾವು ಹೇಳೋದು ಏನಂದರೆ, ಗ್ರಾಮ ಮಟ್ಟದಲ್ಲಿ ಪಂಚಾಯಿತಿಗೆ ಒಂದು ಪ್ಯಾಕೇಜ್ ಮಾಡಿ ಪಂಚಾಯಿತಿಗೆ ಅದನ್ನು ಅಧಿಕಾರ ಕೃಷಿ ವಿಭಾಗವನ್ನೇ ಬೇರೆ ತೆರೆದುಕೊಡಿ ಅಂತ ಹೇಳೋದು ನಮ್ಮ ಆಗ್ರಹ. ನಿಜ. ಎಲ್ಲೊಂದು ಕಡೆ ಇನ್ನೊಂದು ವಿಚಾರನ ಮಾತಾಡಬೇಕಾಗುತ್ತೆ. ಈಗಾಗಲೇ ನಾವು ಕೇಳಿ ಬರ್ತಾ ಇರುವಂತದ್ದು ರೈತರ ಸಾಲ ಮನ್ನಾವನ್ನ ಮಾಡ್ತೀವಿ ಅನ್ನುವಂತಹ ಒಂದು ಕ್ರಿಯೆಗಳೆಲ್ಲ ಇತ್ತು ಈಗಾಗಲೇ. ಆ ಈ ಸಂದರ್ಭದಲ್ಲಿ ಇದೀಗ ಸಮ್ಮಿಶ್ರ ಸರ್ಕಾರ ಬಂದಿದೆ. ಈಗ ರೈತರ ಸಾಲ ಮನ್ನಾವನ್ನ ಮಾಡ್ತಾರಾ ಅಂತ? ಈಗ ಆ ಸಾಲ ಮನ್ನಾ ಎಂಬುದು ಅದು ರೈತರಿಗೆ ಅಗತ್ಯವಾದ ರೈತನ ಸಾಲವನ್ನ ಮನ್ನಾ ಮಾಡಬೇಕು ಅಂತ ಹೇಳಿ, ಅಂದರೆ ರೈತನೇ ಸಾಲಗಾರ ಅಲ್ಲ, ಸರ್ಕಾರವೇ ರೈತನಿಗೆ ಸಾಲಗಾರರು. ಇದು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಕಾಲದಲ್ಲಿ ಅಂಕಿ ಅಂಶಗಳ ಸಮೇತ ಅವರು ಮಂಡನೆ ಮಾಡಿದರು. ರೈತನಿಗೆ ಇಷ್ಟು ಬಾಕಿ ಇದೆ ನಿಮ್ಮಿಂದ ಕೊಡೋದು, ಅವತ್ತಿನಿಂದ ಇವತ್ತಿನವರೆಗೆ ಇಷ್ಟು ವಿಶ್ವದ ಕೋಟ್ಯಾಂತರ ಜೀವರಾಶಿಗಳ ಹೊಟ್ಟೆಯನ್ನು ತುಂಬಿಸ್ತಾನೆವ, ಅವನಿಗೆ ನೀವು ಯಾವುದೇ ನ್ಯಾಯಬದ್ಧವಾದಂಥ ಬೆಲೆ ಕೊಡದೆ ಅವನನ್ನು ಶೋಷಣೆ ಮಾಡಿದ್ರಿಂದ ನೀವೇ ಸಾಲಗಾರರು. ಯಾರು? ನಮ್ಮನ್ನು ಆಳುವವರೇ ಸಾಲಗಾರರು, ರೈತ ಅಲ್ಲ ಅಂತ ಹೇಳಿ ಒಂದು ಘೋಷಣೆಯನ್ನು ಮಾಡಿದರು. ಅದು ಹೋರಾಟ ಹೋಯಿತು. ನಮ್ಮ
ಇಲ್ಲಿ ಹರಿಯಾಣದ ಮುಖ್ಯಮಂತ್ರಿಗಳಾದಂಥ ದೇವೇಂದ್ರ ಪ್ರಪ್ರಥಮವಾಗಿ ಅಲ್ಲಿ ರೈತರ ಸಾಲವನ್ನು ಆ ಕಾಲದಲ್ಲಿ ಮಾಡಿದರು. ಮಾಡಿದ ಮೇಲೆ ಅದೊಂದು ಸಾಲ ಮನ್ನಾ ಎಂಬುದು ಒಂದು ಘೋಷಣೆಯಾಗಿ ಉಳಿಯಿತು. ಆದರೆ ರೈತನಿಗೆ ಒಂದು ಆಸೆಯ ಮರೀಚಿಕೆ, ಯಾರಿಗೂ ಒಂದು ಮುಳುಗುವವನಿಗೆ ಒಂದು ದೋಣಿ ಮುಳುಗ್ತದೆ, ಏನಾದರೂ ಒಂದು ಕಡ್ಡಿ ಸಿಕ್ಕಿದ್ರೆ ಹಿಡ್ಕೊಂಡ ಹಾಗೆ ಇದು ಸಾಲ ಮನ್ನಾ ಆದರೆ ನಾವು ಎಲ್ಲಿಯಾದರೂ ಬಚಾವಾಗ್ತೇವ, ನಾವು ಏನಾದರೂ ಬದುಕ್ತೇವ ಎಂಬ ಒಂದು ಆಸೆ ರೈತನಿಗೆ. ಇದನ್ನು ತೋರಿಸ್ತಾ ಬಂದರು ಅವತ್ತಿನಿಂದ ಇವತ್ತಿನವರೆಗೆ. ಚುನಾವಣೆ ಬರುವಾಗ ಒಂದು ಘೋಷಣೆ ಮಾಡಿಬಿಡುವುದು. ಒಮ್ಮೆ 1998 ಇವರು ಮನಮೋಹನ್ ಸಿಂಗ್ ಸರ್ಕಾರ ಇರುವಾಗ ಒಂದು ಸಾಲ ಮನ್ನಾ 2009 ಕಾಣಬೇಕು, 2099 ಅಲ್ಲ, ಮನಮೋಹನ್ ಸಿಂಗ್ UPA ಸರ್ಕಾರದಲ್ಲಿರುವಾಗ ಸ್ವಲ್ಪ ಸಾಲ ಮನ್ನಾ ಮಾಡಿದರು. ಅದು ಸಿಕ್ಕಿದವರಿಗೆ ಸಿಕ್ಕಿತು, ಇಲ್ಲದವರಿಗೆ ಇಲ್ಲ. ಆಮೇಲೆ ರೈತರಿಗೆ ಆಯ್ತು, ನಾವು ಪ್ರಾಮಾಣಿಕವಾಗಿ ಸಾಲ ಕಟ್ಟುವವರಿಗೆ ಸಾಲ ಮನ್ನಾ ಇಲ್ಲ, ಇದು ಯಾರೋ ಕಟ್ಟದೆ ಅವ್ರು ಕೂಡ ಕಟ್ಟದೇ ಇರೋದು ಪಾಪ ಕಷ್ಟದಿಂದ ಅವರಿಗೆ ಸಿಕ್ಕಿತು ಅಂತ ಹೇಳಿ ಇವರು ಅದಕ್ಕೆ ನಿರಾಸೆಗೊಂಡ್ರು. ಆಮೇಲೆ ಬಂತು ಇದೇ ನಮ್ಮ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಒಂದು 25,000 ರೂಪಾಯಿ ಮನ್ನಾ ಮಾಡಿದರು. ಜಗದೀಶ್ ಶೆಟ್ಟರ್ ಇರುವಾಗ ಸ್ವಲ್ಪ ಮನ್ನಾ ಆಯಿತು. ಇದು ಒಂದು ಸಾಮಾನ್ಯವಾದಂಥ ಘೋಷಣೆ ಆಯಿತು. ಆದರೆ ಒಮ್ಮೆ ಈಗ ರೈತನಿಗೆ ಏನಂದರೆ ಅವನು 8-10 ಲಕ್ಷ ರೂಪಾಯಿ ಯಾವುದೋ ಕಾರಣಕ್ಕೆ ಸಾಲ ಮಾಡ್ತಾನೆ. ಕಾರಣ ಹಲವಾರು ಇರ್ಬೋದು. ಅಂದರೆ ಅವನಿಗೆ ಅವನ ವ್ಯವಸಾಯ ಮಾಡಲಿಕ್ಕೆ ಬೇಕಾದಂಥ ಹಣವನ್ನು ಸಾಲ ಮಾಡಬೇಕಾಗ್ತದೆ. ಮನೆಯಲ್ಲಿ ಮಕ್ಕಳ ಅಥವಾ ಏನು ಮದುವೆ ಇಂಥ ಕಾರ್ಯಕ್ರಮಗಳಿಗೆ ಅವನಿಗೆ ಸಾಲ ಮಾಡಲೇಬೇಕು. ಅಂದರೆ ಅವನಿಗೆ ಬೇರೆ ಉತ್ಪತ್ತಿ ಇಲ್ಲ. ಈಗ ಹೊರದೇಶದಲ್ಲಿ ದುಡಿದು ಕೆಲವು ಕಡೆ ಏನಂದರೆ ಹೊರದೇಶದಲ್ಲಿ ದುಡಿತಾರೆ, ಅಲ್ಲಿಂದ ಉತ್ಪತ್ತಿ ಇಲ್ಲಿ ತರಿಸ್ತಾರೆ. ಅದಕ್ಕೆಲ್ಲ ರೈತರಿಗೆ ಅದು ಅವಕಾಶ ಇಲ್ಲ. ಅವನು ಪಾಪ ಸಾಲವನ್ನು ಮಾಡಿ ಮಗಳಿಗೆ ಮದುವೆ ಮಾಡಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಬೇಕು, ಮನೆ ಕಟ್ಟಬೇಕು. ಇದೆಲ್ಲ ರೈತನ ಬೇಡಿಕೆ. ಬೇರೆ ಸಾಮಾನ್ಯ ವರ್ಗದ ಬೇಡಿಕೆ ಇದೆ ಅಲ್ಲ ಅಂತ ಹೇಳೋದಿಲ್ಲ, ಆದರೆ ರೈತರ ಬೇಡಿಕೆ ಇದು. ಆಗ ಏನು ಸಿಕ್ಕಾಪಟ್ಟೆ ಸಾಲ ಮಾಡ್ತಾನೆ, ಖಾಸಗಿ ಅವರ ಹತ್ರ ಹೋಗ್ತಾನೆ, ಖಾಸಗಿ ಅವರ ಹತ್ರ ಸಾಲ ತೆಗೊಳ್ತಾನೆ. ಇದನ್ನೆಲ್ಲ ಗಮನಿಸಿದಾಗ ಅವನ ಜೀವನ ಒಂದು ಗೊಂದಲಮಯವಾದಂಥ ವಾತಾವರಣದಲ್ಲಿ ಹೋಗಿಬಿಡ್ತದೆ. ಅದು ಸೃಷ್ಟಿಯಾಗ್ತದೆ, ಗೊಂದಲವಾದಂಥ ವಾತಾವರಣ ಸೃಷ್ಟಿಯಾಗಿ ಆ ಸಾಲದಲ್ಲೇ ಒದ್ದಾಡ್ತಾ ಇರ್ತಾನೆ. ಕೆಲವರು ಸ್ವಲ್ಪ ಅಧೀರ ಮನಸ್ಸಿನವರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಾದರೆ ಸ್ವಲ್ಪ ಏನೋ ಇದಕ್ಕೆ ಹೆದರ್ತಾರೆ, ನಿಮ್ಮ ಬೇರೆ ಕಡೆ ಅಲ್ಲ. ಆದರೆ ಆ ಉತ್ತರ ಕರ್ನಾಟಕ ಇದನ್ನೆಲ್ಲ ಗಮನಿಸಿದರೆ ಅವ ಸ್ವಲ್ಪ ಅಧೀರನಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಇಷ್ಟವರೆಗೆ ಕರ್ನಾಟಕದಲ್ಲಿ ಬಹಳ ಬೇಸರದ ಸಂಗತಿ ಅದು. 2,000ಕ್ಕಿಂತಲೂ ಅಧಿಕ ಇವರು ಈ ಸಾಲಕ್ಕಾಗಿ ಒಂದು ಆತ್ಮಹತ್ಯೆ ಮಾಡಿಕೊಳ್ಳುವಾಗ, ಹಾಗಾದರೆ ಏನಾದರೂ ಒಂದು ಮಧ್ಯಪ್ರವೇಶ ಮಾಡಿ ಒಮ್ಮೆ ಅವನನ್ನು, ರೈತನನ್ನು, ನೀವು ಸಾಯ್ಬೇಡಪ್ಪ, ನಾವು ಹೇಳೋದಷ್ಟೇ, ನೀವು ಸಾಯ್ಬೇಡಿ, ಆತ್ಮಹತ್ಯೆ ಮಾಡ್ಕೊಳ್ಬೇಡಿ, ಆ ಪಾಪ ಮಕ್ಕಳನ್ನು ಬೀದಿಗೆ ತಳ್ಳಬೇಡಿ, ಏನಾದರೂ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತದೆ ಅಂತ ಹೇಳಿ ನಾವು ಆಶಯವನ್ನು ಇಟ್ಟುಕೊಂಡಿದ್ದೇವೆ. ಆದರೆ ಚುನಾವಣಾ ಸಂದರ್ಭದಲ್ಲಿ ನೀವು ಹೇಳಿದ ಹಾಗೆ ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ, ನಾನು ರೈತ ಸಂಘದ ಇಡೀ ಇದರಿಂದ ಹೇಳೋದಲ್ಲ, ನಾನು ವೈಯಕ್ತಿಕವಾಗಿ ನನ್ನ ಒಂದು ಅಭಿಪ್ರಾಯ ಪ್ರಕಾರ ಕುಮಾರಸ್ವಾಮಿಯವರು ರೈತ ಪರವಾದಂಥ ಮುಖ್ಯಮಂತ್ರಿಗಳು. ಮತ್ತು ಇನ್ನೊಂದು ಯಡಿಯೂರಪ್ಪನವರು, ಪಕ್ಷ ಯಾವುದೇ ಇರಲಿ ಅದು ಅವರಿಗೆ ಬಿಟ್ಟ ವಿಚಾರ. ಅದು ನಾನು ಅಂತ ಹೇಳ್ತೇನೆ, ನಾನು ಒಂದು ಗೌರವಿಸಬೇಕಾದಂಥ ಒಂದು ರೈತ ಶಕ್ತಿಗಳಂದರೆ ಒಂದು ಯಡಿಯೂರಪ್ಪನವರು, ಒಂದು ಕುಮಾರಸ್ವಾಮಿಯವರು, ಮತ್ತೊಂದು ದೇವೇಗೌಡರು. ಮೊನ್ನೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕೂಡ ರೈತ ಹೋರಾಟದ ಮುಂಚೂಣಿಯಲ್ಲಿದ್ದವರು, ಮೈಸೂರಿನ ಅಧ್ಯಕ್ಷರಾಗಿದ್ದರು. ಆದರೆ ಅವರ ಟ್ರೇಡ್ ಮಾರ್ಕ್ ಬರುವಾಗ ಚೇಂಜ್ ಆಯಿತು. ಎಂಥದ್ದು ಅಹಿಂದ ಅಂತ ಇಟ್ಕೊಂಡು ಬಂದರು. ಇರಲಿ ಪಾಪ, ಅವರ ಹೋರಾಟಕ್ಕೆ ಗೌರವ ಕೊಡಬೇಕು. ಆದರೆ ಈ ರೈತರನ್ನು ಸ್ವಲ್ಪ ಮರೆತರು. ಮರೆತು ಅದು ಪೂರ್ಣ ಮರೆತಿಲ್ಲ. ಕೊನೆಗೆ ಚುನಾವಣಾ ವರ್ಷ ಬರುವಾಗ ಒಂದು 50,000 ರೂಪಾಯಿಯನ್ನು ಜಾರಿಸಿಬಿಟ್ರು. 50,000. ಏನು ನಮ್ಮ ರೈತ ಮುಖಂಡರು ಹೇಳಿದ್ರು, ಎಲ್ಲ ಸಾಲವನ್ನು ಒಮ್ಮೆ ಮನ್ನಾ ಮಾಡಿಬಿಡಿ. ಅದು ಇಲ್ಲಪ್ಪ, ಅದು 50 ಇದು ಮಾಡ್ತೇನೆ ಅಂತ ಹೇಳಿ ಒಪ್ಪಿಕೊಂಡು ಸಭೆಯಲ್ಲಿ ಹೋದರು. ಮತ್ತು ಸರ್ಕಾರದಲ್ಲಿ ಅಧಿಕಾರಿಗಳ ಮಾತುಗಳು ಬೇಕಾಗ್ತದೆ. ಅಂದರೆ ಅದು ರಾಜ್ಯದ ಆರ್ಥಿಕ ಮಟ್ಟವನ್ನು ಇದು ಏನು ಸರಿದೂಗಿಸುವಂಥ ಉದ್ದೇಶ ಅಧಿಕಾರಿಗಳಿದು. ಆದರೆ ಅವರು ರೈತರ ಸಾಲ ಮನ್ನಾ ಬರುವಾಗ ಚಿಂತನೆ ಮಾಡ್ತಾರೆ, ಇಲ್ಲಿ ಸೋರ್ಸ್ ಇಲ್ಲ, ಆದರೆ ಅವರ ಸಂಬಳ ತಗೊಳ್ಬೇಕು ಅವರು. ಆದರೆ ಅವರ ಸವಲತ್ತು, ಅವರಿಗೆ ಸಿಗುವಂತಹ ಎಲ್ಲ ಸವಲತ್ತುಗಳನ್ನು ಆಗ ಅವರಿಗೆ
ಇಲ್ಲಿ ಆರ್ಥಿಕ ಸಮತೋಲನ ಮಾಡುವಂತ ಚಿಂತನೆ ಅವರಲ್ಲಿ ಇರುವುದಿಲ್ಲ. ರೈತರದ್ದು ಬರುವಾಗ ಮಾತ್ರ ಥಿಂಕ್ ಮಾಡೋದವರು, ಇಲ್ಲಿ ಅದು ಸೋರ್ಸ್ ಇಲ್ಲ ಅದಿಲ್ಲ ಅಂತೇಳಿ. ಅವರ ಅವರಿಗೆ ಸಲ್ಲತಕ್ಕಂತ ಯಾವುದು ಸವಲತ್ತು ಇದೆ ಆಗ ಅವರ ಹತ್ರ ಚಿಂತನೆ ಇರ್ತದ. ಇಲ್ಲ, ಮಂತ್ರಿಗಳಾಗಲಿ, ಮಂತ್ರಿ ಮಾಗದರಾಗಲಿ ಅಥವಾ ಜನಪ್ರತಿನಿಧಿ ಅವರಿಗೆ ಸಿಗುವಂತ ಸವಲತ್ತು ಸಿಗಬೇಕು. ಇಲ್ಲಿ ರೈತನ ಸಾಲ ಮನ್ನಾ ಬರುವಾಗ ಎಲ್ಲ ಇದನ್ನ ಲೆಕ್ಕವನ್ನ ಟೇಬಲ್ನಲ್ಲಿ ಇಟ್ಟುಕೊಂಡು ಅದನ್ನು ಸುತ್ತಾಡಿಸ್ತಾ ಹೊರಲಾಡಿಸ್ತಾ ರೈತನನ್ನ ದೂಡಿ ಬಿಡ್ತಾರೆ ಅಷ್ಟೇ. ನಿಜ. ಓಕೆ ಮನೋಜ್ ಶೆಟ್ಟಿ ಅವರು, ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ, ಒಂದು ಸಣ್ಣ ಬ್ರೇಕ್ ಅನ್ನ ತೆಕ್ಕೊಳ್ಳೋಣ. ಎಸ್ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ರೈತರಿಗೆ ಇವತ್ತು ಎಷ್ಟರ ಮಟ್ಟಿಗೆ ಪ್ರೋತ್ಸಾಹಧನ ಸಿಗ್ತಾ ಇದೆ ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರು. ಜೊತೆಗೆ ಈಗಾಗಲೇ ಸರ್ಕಾರದಿಂದ ಸಿಗುವಂತಹ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗ್ತಾ ಇದೆಯಾ, ಜೊತೆಗೆ ಈಗಾಗಲೇ ರೈತರ ಸಾಲ ಮನ್ನಾ ಅನ್ನುವಂತಹ ವಿಚಾರ ಕೂಡ ಇತ್ತು. ಇನ್ನು ಮುಂದಿನ ದಿನಗಳಲ್ಲಿ ಒಂದು ವೇಳೆ ಸಾಲ ಮನ್ನಾ ಆಗದೇ ಇದ್ರೆ ಏನಾಗಬಹುದು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಮನೋಜ್ ಶೆಟ್ಟಿ ಅವರು, ಈಗಾಗಲೇ ಮಾತಾಡಿದ್ವಿ ರೈತರ ಸಾಲ ಮನ್ನಾದ ವಿಚಾರಕ್ಕೆ. ಒಂದು ವೇಳೆ ಈಗಾಗಲೇ ಜನರಲ್ಲಿ ಸಾಕಷ್ಟು ಒಂದಿಷ್ಟು ನಿರೀಕ್ಷೆಗಳಿದೆ, ರೈತರಲ್ಲಿ ಎಲ್ಲಾದ್ರೂ ಸಾಲ ಮನ್ನಾ ಆಗ್ಬೋದೇನೋ ಅನ್ನುವಂತ ಒಂದಿಷ್ಟು ನಿರೀಕ್ಷೆ ಇದೆ. ಬಟ್ ಅದೆಲ್ಲಾದ್ರೂ ಹುಸಿ ಆದ್ರೆ ಇನ್ನಿಷ್ಟು ರೈತರು ಆತ್ಮಹತ್ಯೆಯನ್ನ ಮಾಡ್ಕೊಳ್ಳುವಂತಹ ಸಾಧ್ಯತೆ ಇರಬಹುದಾ ಅಂತ? ಹುಸಿ ಆಗ್ಲಿಕ್ಕಿಲ್ಲ ಅಂತ ಹೇಳಿ ನಮ್ದೊಂದು ನಂಬಿಕೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಅವರು ಮುಖ್ಯಮಂತ್ರಿ ಆಗಿ ಬರುವಾಗಲೇ ಅವ್ರ ಮನಸ್ಸಿನಲ್ಲಿತ್ತು ರೈತರಿಗೆ ಏನಾದ್ರೂ ಒಂದು ಉಪಕಾರ ಮಾಡಬೇಕು. ಯಾಕಂದ್ರೆ ಅವರಿಗೆ ಮನಸ್ಸಲ್ಲಿತ್ತು, ಯಾಕಂದ್ರೆ ಪೂರ್ಣ ಮತದ ಬಹುಮತ ಎಲ್ಲಾದ್ರೂ ಸಿಕ್ಕಿದ್ರೆ ತಾವು ಸಾಲ ಮನ್ನಾ ಮಾಡ್ತೀವಿ ಅನ್ನುವಂಥದ್ದು. ಇಲ್ಲ, ನೀವು ಗಮನಿಸಿ, ಅವ್ರು ಹೇಳಿದ್ದೇನು ಪೂರ್ಣ ಬಹುಮತ ಅಂತ ಈಗ ಹೇಳ್ತಾರೆ. ಹೌದು, ಅವರು ಒಂದು ಮಾತನ್ನು ಹೇಳಿದ್ದಾರೆ, ಗಮನಿಸ್ಬೇಕು ಅದನ್ನು. ನನ್ನ ಷರತ್ತುಗಳನ್ನು ಒಪ್ಪಬೇಕು, ಮತ್ತೊಬ್ಬನಿಗೆ ಬೆಂಬಲ ಕೊಡಬೇಕಾದ್ರೆ ಆ ಷರತ್ತುಗಳನ್ನು ಒಪ್ಪುವವರಿಗೆ ಮಾತ್ರ ನಾನು ಬೆಂಬಲ ಕೊಡ್ತೇನೆ ಅಂತ ಹೇಳಿದವರು ಇವರು. ಅದೆಲ್ಲಿ ಹೋಯ್ತು ಆ ಮಾತು? ಈಗ ಷರತ್ತು ಅವರೀಗ ಇವರನ್ನು ಕರೆದು ನೀವು ಕೂತ್ಕೊಳ್ಳಪ್ಪ ಮುಖ್ಯಮಂತ್ರಿ ಅಂತ ಹೇಳುವಾಗ, ನೋಡಪ್ಪ ನನ್ನ ಹತ್ರ ಹೀಗೆ ಷರತ್ತುಗಳುಂಟು, ಒಪ್ಪುದಾದ್ರೆ ಕೂತ್ಕೊಳ್ತೇನೆ, ಇಲ್ಲದ್ರೆ ಕೂತ್ಕೊಳ್ಳುವುದಿಲ್ಲ ಅಂತ ಹೇಳಿದ್ರೆ ಏನಾಗ್ತಿತ್ತು? ಅದು ಹೇಳಿದ್ದಾರೆ ಅವರು. ಈಗ ಇಲ್ಲ ಅಂತ ಇಲ್ಲ, ಅವರು ನನ್ನ ಷರತ್ತುಗಳನ್ನು ಒಪ್ಪುವವರಿಗೆ ನನ್ನ ಬೆಂಬಲ. ಅವರಿಗೆ ಅಂದರೆ ಸಮ್ಮಿಶ್ರ ಸರ್ಕಾರ ಬರ್ತದೆ, ತೃತೀಯ ಇವರ ಜನತಾದಳದ ಯಾವುದೇ ಪಕ್ಷಕ್ಕಾಗಲಿ ಬೆಂಬಲ ಬೇಕು ಎಂಬುದು ಚುನಾವಣಾ ಪೂರ್ವದಲ್ಲಿ ಸಮೀಕ್ಷೆಯಿಂದ ತಿಳಿದು ಬಂದಿದೆ. ಆಗಿರುವಾಗ ಅವರು ಬೆಂಬಲ ಕೊಟ್ಟರು ಅಂತ ಹೇಳಿರುವಾಗ ಬೆಂಬಲ ಕೊಟ್ಟರು ಕಾಂಗ್ರೆಸ್ನವರು, ಹಾಗೆ ಹೇಳಬೇಕಿತ್ತು. ಇಲ್ಲ, ನನ್ನದೊಂದು ಷರತ್ತಿದೆ, ಅದಕ್ಕೆ ನೀವು ಒಪ್ತೀರಾದ್ರೆ ನಾನು ತಗೊಳ್ತೇನೆ, ಇಲ್ಲದೆ ತಗೊಳ್ಳೋದಿಲ್ಲ ಅಂತ ಹೇಳಿ ಧೈರ್ಯದಲ್ಲಿ ಹೇಳ್ಬೋದಿತ್ತಲ್ಲ. ಅದು ಯಾಕೆ ಹೇಳಲಿಲ್ಲ? ಈಗ ಪೂರ್ಣ ಬಹುಮತ ಬರಲಿಲ್ಲ ಅಂತ ಹೇಳಿ, ಪೂರ್ಣ ಬಹುಮತ ಬರಲಿಲ್ಲ ಸರಿ, ಆದರೆ ಪೂರ್ಣ ಬಹುಮತ ಬರದಿದ್ರು ಈಗ ಆರ್ಥಿಕ ಖಾತೆಯನ್ನು ಅವ್ರು ಇಟ್ಕೊಂಡಿಲ್ವಾ, ಅದಕ್ಕೆ ಮಾಡಬೇಕು ಅವರು. ಈಗ ರೈತನನ್ನ ಇನ್ನೂ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ, ಇನ್ನು ಸಾಲ ಮನ್ನಾ ಮಾಡಲೇಬೇಕು. ಸಾಲ ಮನ್ನಾ ಮಾಡದಿದ್ರೆ ರೈತ ಹೋರಾಟ ದಿನಕ್ಕೆ ಏರಿ ಇವರಿಗೆ ಆಡಳಿತ ಯಂತ್ರಕ್ಕೆ ತೊಂದರೆ ಬರಬಹುದು. ಇದು ನಾವು ಕಡಾಖಂಡಿತವಾಗಿ ಹೇಳ್ತೇವೆ. ನಮ್ಮ ರೈತ ಸಂಘದ ನಿರ್ಧಾರ ಈಗಲೇ ಆಗಿದೆ. ಆದ್ರಿಂದ ಸಾಲ ಮನ್ನಾ ಎಂಬ ಇದರಿಂದ ಅವರು ಇದು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇದು ಆಯ್ತು ಎಂತದ್ದು, ಜನರಿಗೆ, ನಮ್ಮ ರೈತರಿಗೆ ಅದನ್ನ ಇಲ್ಲಾಂದ್ರೆ ನಿಮ್ಮ ಹೋರಾಟ ಇನ್ನೂ ಕೂಡ ಹೋರಾಟ ಮುಂದುವರಿತದೆ. ಅದಕ್ಕೆ ಬೇಕಾದಂತ ಅಂದ್ರೆ ಅವರು ಕಾಲಾವಕಾಶ ಕೇಳಿದ್ರು. ಇಲ್ಲಿ ನನಗೆ ಕಾಲಾವಕಾಶ ಕೊಡಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಬಂದ ಕೂಡಲೇ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದ್ರು. ಇವರಲ್ಲಿ ಏನಿದೆ, ಇವರ ಪ್ರಣಾಳಿಕೆಯಲ್ಲಿ ರೈತನು ಮಾಡಿದಂತಹ ಎಲ್ಲಾ ರೀತಿಯ ಸಾಲ ಅಂತ ಹೇಳಿದ್ದಾರೆ ಅವರು. ಕಷ್ಟವ ನಷ್ಟವ ಅದು ಗೊತ್ತಿಲ್ಲ, ಆದ್ರೆ ಅವರು ಹೇಳಿದಂತ ಮಾತು ಚುನಾವಣಾ ಪ್ರಣಾಳಿಕೆಯಲ್ಲಿ ಹಾಗೆ ಅಲ್ಲಿ ಅವರು ಬರೆದು ಕೊಡ್ಲಿಲ್ಲ ನನಗೆ ಬಹುಮತ. ಅವರು ಭಾಷೆ ಈಗ ಹೇಳ್ಬೋದು, ಅವರು ಪ್ರಣಾಳಿಕೆಯಲ್ಲಿ ಬಹುಮತ ಬಂದ್ರೆ ಮಾತ್ರ ಮಾಡ್ತೇನೆ ಅಂತ ಹೇಳಲಿಲ್ಲ. ಅಧಿಕಾರ ಸಿಕ್ಕಿದ್ರೆ ಮಾಡ್ತೇನೆ, ಅಧಿಕಾರ ಸಿಕ್ಕಿದಲ್ವ, ಈಗ ಸಿಗ್ಲಿಲ್ವಾ? ಆ ಅಧಿಕಾರವನ್ನು ಉಪಯೋಗಿಸಿ. ಅಂದ್ರೆ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾನ ಅಂತ, ರೈತ ಆತ್ಮಹತ್ಯೆ ಮಾಡ್ಕೊಳ್ಳೇಬಾರ್ದು. ಇವರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಇವರು ಮರುದಿವಸವೇ ರಾಜೀನಾಮೆ ಕೊಡಬೇಕು ಇದಕ್ಕೆ ಸರ್ಕಾರಕ್ಕೆ. ಈಗ ಇವತ್ತಿಗೆ 20 ರೈತರದ್ದು ಆಯ್ತು, ಲಿಸ್ಟ್ ಬರ್ತಾ ಇದೆ. ಅದನ್ನು ಸ್ವಲ್ಪ ಗಂಭೀರವಾಗಿ ಗಮನಿಸಬೇಕು. ಈಗ ಅವರು ಸಾಲ ಮನ್ನಾ ಮಾಡ್ತೇನೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಸರಿ, ಆದ್ರೆ ಒಂದು ಸ್ಪಷ್ಟವಾದಂತ ಮಾತು, ರೈತರೇ
ಬ್ಯಾಂಕಿನವರಿಗೆ ಮತ್ತು ಸೊಸೈಟಿಯವರಿಗೆ ಆದೇಶ ಕೊಡಬೇಕು. ನಾನು ಇಂಥ ಸಮಯದಲ್ಲಿ ನಾನು ಈಗ ಸಾಲ ಮನ್ನಾ ಮಾಡ್ತೇನೆ, ಅಷ್ಟವರೆಗೆ ರೈತರ ಮನೆ ಬಾಗಿಲಿಗೆ ಯಾರು ಹೋಗಬಾರ್ದು. ಈಗಲೂ ವಸೂಲಾಗ್ತಾ ಇದೆ ಅಮ್ಮ ಸಾಲ. ನಿಜ ನಿಜ. ಯಾಕಂದ್ರೆ ರೈತರು ಇಲ್ಲಿ ಒಂದ್ ಕಡೆ ಗೊಂದಲದಲ್ಲಿದ್ದಾರೆ ಅಂತ ಹೇಳಿದ್ರೆ, ಒಂದು ಕಡೆ ಸಾಲ ಮನ್ನಾ ಆಗುತ್ತೇನೋ ಅನ್ನುವಂತ ವಿಚಾರ ಒಂದು ಕಡೆ ಇದ್ರೆ, ಇನ್ನೊಂದು ಕಡೆ ಬ್ಯಾಂಕ್ನವರು ಕೂಡ ಬಂದು ಕೇಳ್ತಾ ಇದ್ದಾರೆ, ಹಾಗಾಗಿ ಹಣ ಕಟ್ಟೋದಾ ಅಥವಾ ಬೇಡವಾ, ಈಗ ಎರಡು ಗೊಂದಲ ಇದೆ. ಈಗ ಇಲ್ಲಿ ಒಂದು ಗೊಂದಲ ಇದೆ, ಅದನ್ನು ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಸಹಕಾರ ಸಂಘಗಳಲ್ಲಿ ರೈತ ಕಳೆದ ವರ್ಷ ಪಡೆದಂತ ಬೆಳೆ ಸಾಲ ಕಟ್ಟುವ ವಾಯ್ದೆ ಈಗ. ಅಲ್ಲಿ ಉದಾಹರಣೆಗೆ ನಾನು ಹೇಳ್ತೇನೆ, ನನಗೆ 1,25,000 ರೂಪಾಯಿ ಅಲ್ಲಿ ಸಾಲ ಇತ್ತು. ನಾವು ಇದು ಕುಮಾರಸ್ವಾಮಿ ಅವರಾಗಲಿ ಇವರು ಯಡಿಯೂರಪ್ಪನವರಿಗೆ ಬಂದರೆ ಅದು ಸಾಲ ಸಂಪೂರ್ಣ ಮನ್ನಾ ಆಗ್ಬೋದು ಅಂತೇಳಿ ಸುಮ್ಮನೆ ಇದ್ದೆವು. ಆದರೆ ಇಲ್ಲಿ ಏನಾಗಿದೆ, ಕಳೆದ ವರ್ಷ ಚುನಾವಣೆಗೆ ಒಂದು ಸ್ವಲ್ಪ ಮುಂಚೆ ಇವರು 50,000 ರೂಪಾಯಿ ಅದನ್ನು ಮನ್ನಾ ಮಾಡಿದರು. ಆ 50,000 ರೂಪಾಯಿಯನ್ನು ಮನ್ನಾ ಪಡೆಯಬೇಕಾದ್ರೆ ನಿಮ್ಮ ಇದರಲ್ಲಿದ್ದ 75,000, ನಾನು 75,000 ರೂಪಾಯಿ ಕಟ್ಟಬೇಕು ಅಲ್ಲಿ. ಆಗ ಅವನಿಗೆ ಏನು ಲಾಭ? ಇದು ಮನ್ನಾ, ಆ ಒಂದು ರೈತನಿಗೆ ಮನ್ನಾ, ಇವರ ಕುಮಾರಸ್ವಾಮಿ ಅವರ ಮನ್ನಾ 2017 ಡಿಸೆಂಬರ್ನವರೆಗೆ ಬಂದ ಮನ್ನಾ ಸಿಗುತ್ತದಾ ಎಂಬ ಒಂದು ಯಕ್ಷ ಪ್ರಶ್ನೆ. ಅಲ್ಲಿ ಒಂದು ಸ್ವಲ್ಪ ಟೆಕ್ನಿಕಲ್ ತಾಂತ್ರಿಕವಾದಂಥ ಸಮಸ್ಯೆ ಇದೆ. ಅದಕ್ಕೆ ಏನು ಮಾಡಬೇಕು, ಇವರು ನೋಡಲ್ ಅಧಿಕಾರಿಯನ್ನಾಗಿ ನಾನು DC ಅವರನ್ನು ಮಾಡಿದ್ದೇನೆ ಅಂತ ಹೇಳ್ತಾರೆ. ಅದು ಅವರಿಗೆ ಅಫಿಷಿಯಲ್ ಆಗಿ ಪವರ್ ಕೊಡಿ. ಯಾವುದೇ ಸಮಸ್ಯೆ ಇದ್ರೆ ರೈತರ ಸಂಪರ್ಕ ಸಭೆ ಕರೆಯಿರಿ. ಇಲ್ಲೆಲ್ಲ ವಿಧಾನಸೌಧದಲ್ಲಿ ಕರೆದ್ರೆ ಎಷ್ಟು ಜನ ಹೋಗ್ತಾರೆ? ಒಂದು ಸಂಘಟನೆಯ ಕೆಲವು ನಾಯಕರು ಹೋಗ್ತಾರೆ. ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಇರುವುದಲ್ಲ ಸಾಲ ಮಾಡಿದವರು. ಆ ಸಾಲ ಮಾಡಿದವರನ್ನ ತಾಲೂಕು ಮಟ್ಟದಲ್ಲಿ ಎಲ್ಲ ರೈತರನ್ನ ಕರೆದು, ಈಗ ಚುನಾಯಿತ ಪ್ರತಿನಿಧಿಗಳಿದ್ದಾರೆ, ಯಾವ ಪಕ್ಷದವನೇ ಇರಲಿ ಅವ ಬೇಕಾದರೆ DC ಅವರು ಅವರನ್ನೆಲ್ಲ ಕರೆದು, ಏನಪ್ಪ ನಿಮ್ಮ ಸಮಸ್ಯೆ, ಒಂದು ರೈತ ಸಂಪರ್ಕ ಸಭೆಯನ್ನು ಮಾಡಿ ಅವರಿಗೆ ಒಂದು ಧೈರ್ಯ ಹೇಳಿ, ಆತ್ಮಹತ್ಯೆ ಮಾಡೋದನ್ನು ತಡೆಗಟ್ಟಲಿ. ಇಲ್ಲದ್ರೆ ಇವರು ಆತ್ಮಹತ್ಯೆಗೆ ದೂಡುವುದು ಇದೆ. ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಅಥವಾ ನಮ್ಮ ದಕ್ಷಿಣ ಮಂಡ್ಯ ಈ ರೈತರನ್ನ ಆತ್ಮಹತ್ಯೆಗೆ ದೂಡುವಂತಹ ಪ್ರಯೋಗವೇ ಆದೀತು. ಮತ್ತೆ ಯಾವಾಗ ಬೇಕಾದ್ರೂ ಮಾಡಲಿ, ಒಂದು ಸ್ಪಷ್ಟವಾದಂಥ ನಿಲುವು ಬೇಕು. ಈಗ ಸ್ಪಷ್ಟವಾದಂಥ ನಿಲುವು ಇಲ್ಲ. ಒಂದು ಕಡೆಯಿಂದ ಒಬ್ಬೊಬ್ಬರು ನಾಯಕರು ಒಂದೊಂದು ಮಾತನ್ನು ಹೇಳ್ತಾರೆ. ನಮ್ಮ ರೈತ ನಾಯಕರು ಮೊನ್ನೆ ಅವರಿಗೆ ಕೆಲವು ಸಲಹೆ ಕೊಟ್ಟು ಬಂದಿದ್ದಾರೆ. ಇದು ಯಾವ ಮಟ್ಟಕ್ಕೆ ಹೋಗ್ತದೆ ಅಂತ ಹೇಳಲಿಕ್ಕೆ ಈಗ ಆಗುದಿಲ್ಲ. ಈಗ ನಮ್ಮ ಸಹಕಾರ ಸಂಘ ಹೊರತು ನಮ್ಮ ವಾಣಿಜ್ಯ ಬ್ಯಾಂಕಿನಿಂದ ಸಾಲ ಯಾವುದಕ್ಕೆ ಪಡಿತಾನೆ? ಆಭರಣ ಇಟ್ಟು ಒಬ್ಬ ರೈತ ಪಡಿತಾನೆ, ಟ್ರ್ಯಾಕ್ಟರ್ಗೆ ಸಾಲ ಪಡಿತಾನೆ, ಬೇರೆ ಬೇರೆ ವಿಚಾರದಲ್ಲಿ ಪಡಿತಾನೆ. ಅವರಿಗೆ ಒಂದು ತಡೆಯಾಜ್ಞೆ, ಬ್ಯಾಂಕಿನವರಿಗೆ ಒಂದು ತಡೆಯಾಜ್ಞೆ ಕೊಟ್ಟು ಬಿಡೋದಪ್ಪ, ಈಗ ನೀವೇನು ಮಾಡಬೇಡಿ, ಅದಕ್ಕೆ ಬೇಕಾದಂಥ ಇದನ್ನು ಮಾಡ್ತೇವೆ ಅಂತ ಹೇಳಿ ಮಾಡಬೇಕು. ಸ್ಪಷ್ಟವಾದಂಥ ನೀತಿಯನ್ನು ಜಾರಿ ಮಾಡಬೇಕು. ಇದು ಸರ್ಕಾರದಲ್ಲೇ ಸ್ಪಷ್ಟವಾದಂತಹ ಒಂದು ನಿಲುವಿಲ್ಲ. ಈಗ ಕೆಲವು ರೈತರು ಇದು ಆಗ್ತದ ಹೋಗ್ತದ ಎಂಬ ಒಂದು ಜಾತಕ ಪಕ್ಷಿಗಳಂತೆ ಕಾಯುವ ಪರಿಸ್ಥಿತಿ ಬಂದಿದೆ. ಹಾಗೆ ಇನ್ನೊಂದು ವಿಚಾರ, ಈಗಾಗಲೇ ಮಳೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಹಾನಿಗಳಲ್ಲೂ ಕೂಡ ಕೃಷಿ ಭೂಮಿಗೆ ಇವತ್ತಿನ ದಿನದಲ್ಲಿ ಆಗ್ತಾ ಇದೆ. ಬಟ್ ಅದಕ್ಕೆ ಸರಿಯಾದಂತಹ ಒಂದು ಪ್ರೋತ್ಸಾಹಧನ ಇವತ್ತು ಸರ್ಕಾರದಿಂದ ಸಿಗ್ತಾ ಇದೆಯಾ ಅಂತ? ಆ ಪ್ರೋತ್ಸಾಹಧನ ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ಅಥವಾ ಯಾವುದೇ ಬರುವಂತಹ ಪ್ರೋತ್ಸಾಹಧನ ಇದೆಯಲ್ಲ, ಅದು ಕೂಡ ಒಂದು ಜುಜುಬಿ ಮೊತ್ತದನ್ನು ಕೊಡೋದು. ಈಗ ಪ್ರಧಾನಮಂತ್ರಿಗಳು ಅದು ಫಸಲ್ ಬಿಮಾ ಯೋಜನೆ ಅಂತ ಮಾಡಿದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸಫಲ ಆಗ್ತದೆ ಅಂತ ನಮ್ಗೆ ಅರ್ಥ ಆಗುದಿಲ್ಲ. ನಮ್ಮ ಖಾತೆಯಿಂದ 5,000 ಅಡಿಕೆ, 1 ಎಕರೆ ಅಡಿಕೆ ತೋಟ ಇದ್ರೆ ಅದಕ್ಕೆ ಒಂದು 45,000 ರೂಪಾಯಿ ಸಾಲ ಕೊಡ್ತಾರೆ. ಆ 45,000ಕ್ಕೆ ಒಂದು 5,000 ರೂಪಾಯಿ 5,000-6,000 ರೂಪಾಯಿ ಈ ಫಸಲ್ ಬಿಮಾ ಯೋಜನೆ ಕಟ್ಟಬೇಕು. ಅದು ಏನು ಹೇಳ್ತದೆ, ಒಂದು ನೀವು ಈಗ ನನ್ನ ವೈಯಕ್ತಿಕ ತೋಟದಲ್ಲಿ ನಷ್ಟ ಆದರೆ ಸಿಗುವುದಿಲ್ಲ, ಇಡೀ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ದೊಡ್ಡ ಏರಿಯಾವೇ ನಾಶ ಆಗಬೇಕು. ಅದರಿಂದ ಏನು ಪ್ರಯೋಜನ? ಈಗ ಮಧ್ಯದಲ್ಲಿರುವಂಥ ರೈತ ಈ ಅಡಿಕೆಗೆ ಕೊಳೆ ರೋಗವೋ ಬರ್ತದೆ, ಭತ್ತಕ್ಕೆ ಏನೇನೋ ರೋಗ ಬಂದು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ನಮ್ಗೆ ಈಗ ವೈಯಕ್ತಿಕವಾದಂಥ ಇದು ಇನ್ಸೂರೆನ್ಸ್ ಮಾಡಿದ ಹಾಗೆ ಇದು ಕೂಡ ಫಸಲ್ ಬಿಮಾ ಯೋಜನೆಯನ್ನು ಮಾಡಿದರೆ ನನ್ನ ತೋಟ ನಾಶ ಆದರೆ ನನಗೆ ಸಿಗಬೇಕು. ಇದು ಇಡೀ ಜಗತ್ತೇ ಮುಳುಗಿದ್ರೆ ಮಾತ್ರ ನಿಮ್ಗೆ ಹಣ ಕೊಡೋದು ಅಂತ ಹೇಳಿದರೆ. ಆಮೇಲೆ ಈಗ ಗಾಳಿಗೆ ಅಡಿಕೆ ಮರಗಳು ಅಥವಾ ತೆಂಗಿನ ಮರಗಳು ಇದು ನಾಶ ಆಗ್ತದೆ, ನೆರೆ ಬಂದು ಭತ್ತದ ಗದ್ದೆ ಹೋಗ್ತದೆ. ಆಗ ಏನು ಕೊಡ್ತಾರೆ ಇವರು? ಒಂದು ತೆಂಗಿನ ಮರಕ್ಕೆ 300 ರೂಪಾಯಿ ಕೊಡುವುದು. ನಾವೊಮ್ಮೆ ಹೀಗೆ ತಹಸೀಲ್ದಾರ್ ಒಂದು ಕಡೆ ಚಳವಳಿಯಲ್ಲಿ ರೈತರಿಗೆ ಪರಿಹಾರ ಕೊಡುವಂಥ ಸಂದರ್ಭದಲ್ಲಿ ಒಬ್ಬರು ತಹಸೀಲ್ದಾರ್ ಹೇಳ್ತಾರೆ, ಒಂದು ಅಡಿಕೆಗೆ ಒಂದು ಮುರಿದ್ರೆ 300 ರೂಪಾಯಿ ಕೊಡ್ತೇನೆ. ಅದು ಏನು ಸರ್, ಯಾವ ಲೆಕ್ಕ?
ಅದು ಮೊದಲಿನಿಂದಲೂ ಬ್ರಿಟಿಷರ ಕಾಲದಿಂದಲೂ ಅದೇ ಲೆಕ್ಕ ಈಗಲೂ ಮುಂದುವರಿದಿದೆ. ಹಾಗಾದ್ರೆ ನಿಮ್ಮ ಸಂಬಳ ಹೇಗೆ ಅದು ಸ್ವಲ್ಪ ಏರ್ತದೆ? ಅದು ಬ್ರಿಟಿಷರು ಮಾಡಿದ್ದ, ನಾವು ಈಗ ಮಾಡಿದ್ದ ಅಂತ ಕೇಳಿದ್ದೇವೆ. ನಾವು ಹೀಗೆ ಒಂದು ಮಾತಿಗಾಗಿ ಹೇಳಿದ್ದವರಿಗೆ. ಅವರು ಹೇಳ್ತಾರೆ ಏನು ಮಾಡೋದು, ನಾವು ಅಸಹಾಯಕರು, ಇಲ್ಲಿ ವ್ಯವಸ್ಥೆ ಆಗಿದೆ. ಒಂದು ಅಡಿಕೆ ಮರ ಸತ್ರೆ ಆ ಅಡಿಕೆ ಮರದಲ್ಲಿ ಬರುವ ಫಸಲೆಷ್ಟು ಭವಿಷ್ಯದಲ್ಲಿ, ಆ ಫಸಲಿಗೆ ಸರಿಯಾಗಿ ಲೆಕ್ಕ ಹಾಕಿ ಅವನಿಗೆ ಒಂದು ಇದು ಕೊಡುವುದು ನ್ಯಾಯ. ಈಗ ನೋಡಿದಿರಿ ನೀವು, ತೆಂಗಿನ ಮರಗಳೆಲ್ಲ ಸಾಯ್ತಾ ಇದೆ ಇದರಲ್ಲಿ, ಉಳ್ಳಾಲ, ತಲಪಾಡಿ, ಕಲ್ಲಾಪ ಈ ಪ್ರದೇಶ ಎಲ್ಲ ತೆಂಗಿನ ಮರಗಳು ಸಾಯ್ತಾ ಇದೆ. ಆ ಸತ್ತವನಿಗೆ ಏನು ಇವರು ಕೊಟ್ಟರು? ಏನಿಲ್ಲ. ಒಂದು ತೆಂಗಿನ ಮರ ಫಸಲು ಕೊಡಬೇಕಾದ್ರೆ ಎಷ್ಟು ಖರ್ಚಿದೆ, ಮತ್ತೆ ಅದರ ಭವಿಷ್ಯದಲ್ಲಿ ಉತ್ಪತ್ತಿ ಎಷ್ಟಿದೆ, ಅದನ್ನ ಉತ್ಪತ್ತಿ ಬರದೆ ಈ ತೆಂಗಿನ ಮರ ಸತ್ರೆ ಅದಕ್ಕೆ ಅವರು ಎಷ್ಟು ಕೊಡ್ತಾರೆ ಪರಿಹಾರ? ಅಲ್ಲ, ಕೊಡ್ಲೇ ಇಲ್ಲ. ಈಗ ಈ ತಲೆ ಇದು ಬಿಳಿ ತಲೆ ಅಲ್ಲ, ಕಪ್ಪು ತಲೆ ಹುಳ ಬಂದು ಎಲ್ಲ ಸಾಯ್ತಾ ಇದೆ. ಅವರ ಬಗ್ಗೆ ಯೋಚನೆಯೇ ಮಾಡಲಿಲ್ಲ. ಅಲ್ಲಿ ಇರುವುದೇ ಆಹಾರ ಸಚಿವರು, ಒಂದು ಕಾಲದಲ್ಲಿ ಆಹಾರ ಸಚಿವರಾಗಿದ್ದವರು ಅಲ್ಲಿ ಉಳ್ಳಾಲದಲ್ಲಿ ಇದ್ದಾರೆ. ಅವರಿಗೆ ನಾವು ಬೇಡಿಕೆ ಇಟ್ಟೆವು. ಆ ಬೇಡಿಕೆ ಎಲ್ಲಿ ನಾವು ಜನಪ್ರತಿನಿಧಿಗಳಿಗೆ ಬೇಡಿಕೆ ಇಟ್ಟದ್ದು ಬೇಡಿಕೆಯಾಗಿಯೇ ಉಳಿತದೆ. ರೈತರನ್ನ ಸಂಪರ್ಕ ಮಾಡಿ ರೈತರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆ ಇಲ್ಲಿ ನಮ್ಮ ರಾಜ್ಯದಲ್ಲಿಲ್ಲ. ನ್ಯಾಯವಾದ ಬೆಲೆಯನ್ನು ದೊರಕಿಸಿಕೊಡುವುದು ಇರಲಿ, ಅವರಿಗೆ ನ್ಯಾಯಬದ್ಧವಾಗಿ ಇದೆಲ್ಲ ಸಿಗುವುದನ್ನು ಈ ಇಂಥ ಪರಿಸ್ಥಿತಿಯಲ್ಲೂ ಅವನಿಗೆ ಸ್ಪಂದನೆ ಇಲ್ಲ. ನಾವು ಹೇಳೋದಂದ್ರೆ ನಮ್ಮ ಉತ್ಪತ್ತಿ, ಈಗ ಭತ್ತ ಅಥವಾ ತೆಂಗಿನಕಾಯಿ, ಏನೋ ಅಡಿಕೆ, ಇದು ತರಕಾರಿ, ಮುಖ್ಯವಾಗಿ ಅಡಿಕೆಗಿಂತಲೂ ಈಗ ನಮಗೆ ತಿನ್ನಬೇಕಾದ್ರೆ ಆಹಾರ ಬೇಕು. ಆಹಾರ ಉತ್ಪತ್ತಿಗಳನ್ನು ನೀವೇ ನೇರವಾಗಿ ಖರೀದಿಸಿ, ಮಧ್ಯವರ್ತಿಗಳಿಗೆ ಯಾಕೆ ಕೊಡ್ತೀರಿ? ನಾವು ಮಿಲ್ಲಿಗೆ ಯಾಕೆ ಹೋಗಬೇಕು? ಅಲ್ಲಿ ಎಲ್ಲೋ ಒಂದು ಪಂಚಾಯತ್ APMC ಎಂಬುದು ಒಂದು ಇದೆ, ಅದೊಂದು ಬಿಳಿ ಆನೆ ಇಲ್ಲಿ, ಅದು ವೇಸ್ಟ್ ಬಾಡಿ ನಾವು ಹೇಳೋದಾದ್ರೆ. ಆ APMC ಅಲ್ಲಿ ಗ್ರಾಮಾಂತರ ಪ್ರದೇಶಕ್ಕೆ ಹೋಗಿ ಆ ರೈತನಿಂದ ಭತ್ತವನ್ನು ಖರೀದಿ ಮಾಡಲಿ, ಅದ್ರ ಕೂಡ ಗ್ರೇಡ್ ನೋಡ್ಲಿಕ್ಕುಂಟು. ಕೊಡಬೇಕು, ಒಳ್ಳೆ ಆಹಾರವನ್ನೇ ಕೊಡಬೇಕು ಅಂತ ಹೇಳಿ ರೈತರ ಉದ್ದೇಶ. ಆದರೆ ಆ ಭತ್ತವನ್ನು ತೆಗೆದುಕೊಂಡು ಅವನಿಗೆ ನ್ಯಾಯವಾದ ಕ್ರಯವೊಂದು ಅಲ್ಲೇ ಕೊಡಲಿ, ಸ್ಪಾಟ್ನಲ್ಲಿ. ಆ ವ್ಯವಸ್ಥೆ ಉಂಟಾ? ನಾವು ಅದನ್ನು ಭತ್ತಕ್ಕೆ ಇದಕ್ಕೆ ಕೊಂಡೋಗ್ಬೇಕಂತೆ ಅವರ ಗೋಡೌನಿಗೆ. ಅದು ನನ್ನದು ಊರು ಕುಪ್ಪೆಪದವು, ನಾನು ಇಲ್ಲಿ ಅಥವಾ ಮೂಡುಬಿದ್ರೆ ಅಲ್ಲಿಂದ ಶಕ್ತಿನಗರಕ್ಕೆ ತರಬೇಕು. ಅದರಲ್ಲಿ ಏನು ಪ್ರಯೋಜನ ಇದೆ? ಇವರಲ್ಲಿ ವೆಹಿಕಲ್ ಇದೆ, ಇವರಲ್ಲಿ ವ್ಯವಸ್ಥೆ ಇದೆ, ಇವರ ಹತ್ರ ಸಂಬಳ ಇದೆ ಅಧಿಕಾರಿಗಳಿಗೆ, ಮತ್ತೆ ಬೇಕಾದಂತ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳುವಂತ ಒಂದು ಸಾಮರ್ಥ್ಯ ಇದೆ. ಅದನ್ನು ಬಿಟ್ಟು ಇವ ರೈತನನ್ನೇ ಯಾಕೆ ಎಲ್ಲದಕ್ಕೂ ಬಲಿಪಶು ಮಾಡುವುದು? ಇದು ರೈತನಿಗೆ ಸಿಕ್ಕಿದಂತ ವ್ಯವಸ್ಥೆಯ ಒಂದು ಚಿತ್ರಣ. ಇನ್ನೊಂದು ವಿಚಾರ, ಈಗಾಗಲೇ ಸರ್ಕಾರದಿಂದ ಕೆಲವೊಂದಿಷ್ಟು ಈ ಬೆಳೆಗಳಿಗೆ ಬಂದಂತಹ ರೋಗ ಬಂದಂತಹ ಸಂದರ್ಭದಲ್ಲಿ ಔಷಧಗಳ ವ್ಯವಸ್ಥೆಗಳೆಲ್ಲ ಕೂಡ ಇವತ್ತಿನ ದಿನಗಳಲ್ಲಿ ಸಿಗ್ತಾ ಇದೆಯಾ, ಅಥವಾ ಸಾವಯವ ಕೃಷಿಯತ್ತ ಜನರೇನಾದ್ರೂ ಮುಖ ಮಾಡ್ತಾ ಇದ್ದಾರಾ ಅಂತ? ಇಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ, ಈಗಿನ ಆಹಾರ ಪದ್ಧತಿಯಲ್ಲಿ ವಿಷಮಯವಾಗಿ ಹೋಗಿದೆ. ಒಂದು ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ನಮ್ಮ ದೇಶದ ಆಡಳಿತವನ್ನು ತೆಗೊಳ್ಳುವಾಗ ಆಹಾರದ ಕೊರತೆ ಎದ್ದು ಕಾಣ್ತಾ ಇತ್ತು. ಊಟಕ್ಕೆ ಅಕ್ಕಿ ಇಲ್ಲ, ಅಥವಾ ಯಾವುದೇ ಅಕ್ಕಿ ಅಂತ ಅಲ್ಲ, ಇಡೀ ದೇಶದಲ್ಲಿ ಆಗುವಾಗ ಇಂಥ ಆಹಾರ ಕೊರತೆ ಬಂತು. ಅವರು ಏನು ಮಾಡಿದರು, ವಿಜ್ಞಾನಿಗಳನ್ನು ಕರೆದು ಇದಕ್ಕೆ ಏನು ಪರಿಹಾರ ಅಂತ ಕೇಳಿದರು. ಅದಕ್ಕೆ ಅವರು ರಾಸಾಯನಿಕ ಗೊಬ್ಬರವನ್ನೇ ಉಪಯೋಗಿಸಬೇಕು, ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸಿ ಅವರಿಗೆ ಒಂದು ವ್ಯವಸ್ಥಿತವಾದಂಥ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಆಹಾರ ಧಾನ್ಯಗಳನ್ನು ಬೆಳೆಸ್ಬೋದು, ಗ್ರೋ ಮೋರ್ ಫುಡ್ ಅಂತೇಳಿ. ಆಗ ಅದೊಂದು ಸ್ಲೋಗನ್. ಆಗ ಈ ವಿಜ್ಞಾನಿಗಳು ಪಾಪ ಈ ಕೃಷಿ ಅಧಿಕಾರಿಗಳಿಗೆ ಅವರು ಕಡ್ಡಾಯವಾಗಿ ಆಜ್ಞೆ ಮಾಡಿದರೆ, ನೀವು ಇಷ್ಟು ಬೆಳೆದು ತೋರಿಸಲೇಬೇಕು ಅಂತೇಳಿ. ಈ ರೈತರಿಗೆ ಅದು ಹೊಸ ಪರಿಚಯ. ಆ ಕಾಲದಲ್ಲಿ ನಿಮಗೆ ಗದ್ದೆಗೆ ಫರ್ಟಿಲೈಸರ್ ಹಾಕುವ ಅಂತ ಹೇಳಿದರೆ ಬೇಡ ಅಂದರೆ ಅವನಿಗೆ ಅದು ಹೆದರಿಕೆ ಆಗ್ತದೆ. ಆಗ ಮತ್ತೆ ಏನೋ ಇವರು ರಾತ್ರಿ ಕೂಡ ಬಂದು ಸುರಿದು ಅಲ್ಲಿ ಬೆಳೆ ತೆಗೆದದ್ದು ಉಂಟಂತೆ. ಅದು ಮುಂದಕ್ಕೆ ರಾಸಾಯನಿಕವಾಗಿ ಪದ್ಧತಿ ಹೋಯಿತು. ಇದರ ನೆಲದ ಮಣ್ಣಿನ ಒಂದು ಫಲವತ್ತತೆ ಕಡಿಮೆ ಆಗುತ್ತಾ ಹೋಯಿತು. ಅದಕ್ಕೆ ಕಾರಣ ಒಂದು ಸ್ವಲ್ಪ ರೈತರು ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ ನಾವು. ಯಾಕಂದರೆ ಒಂದು ಇದಕ್ಕೆ ಗದ್ದೆಗೆ ಅಥವಾ ಒಂದು ಗಿಡಕ್ಕೆ ಇಲ್ಲ, ಒಂದು ಲಿಮಿಟ್ನಲ್ಲಿ ಒಂದು ಸಾಮಾನ್ಯವಾಗಿ ಸ್ವಲ್ಪ ರಾಸಾಯನಿಕ ಮತ್ತು ನಿಮ್ಮ ಸಾವಯವ ಮಿಕ್ಸ್ ಮಾಡಿದರೆ ಅದೇನು ಅಂಥ ದೊಡ್ಡ ತೊಂದರೆ ಆಗೋದಿಲ್ಲ. ಇದೇನಾಯಿತು, ರಾಸಾಯನಿಕ ಅಂದರೆ ರಾಸಾಯನಿಕ ಚೆಲ್ಲಲಿಕ್ಕೆ ಶುರು ಮಾಡಿದ. ಗೊಬ್ಬರ, ಈ ಹಸಿರೆಲ್ಲ ಗೊಬ್ಬರ ಇಂಥದ್ದೆಲ್ಲ ಸಿಗಲಿಲ್ಲ. ಹಾಗಾಗಿ ಮಣ್ಣು ಹಾಳಾಯಿತು, ಈ ಆಹಾರ ವಿಷ ಆಯಿತು. ಈಗ ಅಗತ್ಯ ಇದೆ ಯಾವುದು, ಸಾವಯವದ್ದು. ಪೇಟೆಗಳಲ್ಲಿ ಕೂತ್ಕೊಂಡವರು ನಾನು ಏನಾದರೂ ಸಾವಯವ ತರಕಾರಿಗಳನ್ನು ಅಥವಾ ಭತ್ತವನ್ನು ಮಾಡಿದರೆ, ಆ ಅಕ್ಕಿಯನ್ನು ಮಾಡಿ ತಂದು ಕೊಟ್ಟರೆ
ಹೇಳಿದ ಕ್ರಯ ಕೊಟ್ಟು ತಗೊಳ್ತಾರೆ ಪಾಪ, ಅವರ ಆರೋಗ್ಯವನ್ನು ರಕ್ಷಿಸಿಕೊಳ್ಬೇಕು ಅಂತ ಹೇಳಿ. ಅದಕ್ಕೊಂದು ಸಮಗ್ರವಾದಂಥ ಒಂದು ನೀತಿ ಮತ್ತು ಮಾರುಕಟ್ಟೆ ವ್ಯವಸ್ಥೆ ಇದೆಲ್ಲ ಆಗಬೇಕಾದ್ರೆ ಅದು ಸರ್ಕಾರವೇ ಮಾಡಬೇಕು ಹೊರತು ರೈತನಿಂದ ಆ ಮಾರುಕಟ್ಟೆ ಎಲ್ಲ ಮಾಡಲಿಕ್ಕೆ ಸಾಧ್ಯ ಕಷ್ಟ ಅಂತ. ಓಕೆ ಮನೋಹರ್ ಶೆಟ್ಟಿ ಅವರೇ, ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ, ಸಣ್ಣ ಬ್ರೇಕ್ ಅನ್ನ ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ. ಎಸ್, ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಜೊತೆಗೆ ಸರ್ಕಾರದಿಂದ ಇವತ್ತು ಎಷ್ಟೋ ಕೂಲಿ ಕಾರ್ಮಿಕರ ಸಮಸ್ಯೆ ಇವತ್ತು ಕಂಡು ಬರ್ತಾ ಇದೆ. ಹಾಗಾಗಿ ಸರ್ಕಾರದಿಂದ ಸಿಗುವಂತಹ ಯಂತ್ರೋಪಕರಣಗಳಾಗಿರ್ಬೋದು, ಇವೆಲ್ಲವೂ ಕೂಡ ಇವತ್ತು ಸಬ್ಸಿಡಿ ಆಗಿರ್ಬೋದು ಕಡಿಮೆ ದರದಲ್ಲಿ ರೈತನಿಗೆ ಇವತ್ತು ಸಿಗ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇದೆ. ಎಸ್, ಈಗಾಗಲೇ ಮನೋಹರ್ ಶೆಟ್ಟಿ ಅವರೇ, ಒಂದು ವಿಚಾರ ನಾವು ಗಮನಿಸಬೇಕಾಗುತ್ತೆ. ಇವತ್ತಿನ ದಿನದಲ್ಲಿ ಕೂಲಿ ಕಾರ್ಮಿಕರ ಒಂದು ಸಮಸ್ಯೆ ಮುಖ್ಯವಾಗಿ ಕಂಡು ಬರುತ್ತೆ. ಯಾರು ಕೂಡ ಇವತ್ತು ಕೆಲಸ ಮಾಡಲಿಕ್ಕೆ ಜನ ಸಿಗ್ತಾ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಇವತ್ತು ಯಾಂತ್ರಿಕೃತವಾದಂತಹ ಬೇಸಾಯವನ್ನ ಮಾಡುವಂತಹ ಪದ್ಧತಿ ಇವತ್ತು ಬರ್ತಾ ಇದೆ. ಹಾಗಾಗಿ ಸರ್ಕಾರದಿಂದ ಯಂತ್ರಗಳನ್ನ ಖರೀದಿಸಲಿಕ್ಕೆ ಏನಾದ್ರೂ ಸಬ್ಸಿಡಿ ದರದಲ್ಲಿ ವ್ಯವಸ್ಥೆಗಳು ಸಿಗ್ತಾ ಇದೆಯಾ ಅಂತ? ಒಂದನೇ ಪ್ರಶ್ನೆ ಅಂದರೆ, ಈ ಕೂಲಿ ಕಾರ್ಮಿಕರು ಎಂಬ ಒಂದು ಶಬ್ದ, ಅದರಲ್ಲಿ ಸಮಸ್ಯೆ ಉಂಟು ಮಾಡಿದವರೇ ಸರ್ಕಾರವೇ. ಈಗ ನೋಡಿ, ಕಟ್ಟಡ ಕಾರ್ಮಿಕರು ಅಂತ ಇದ್ದಾರೆ, ಅದಕ್ಕೆ ಜನ ಸಿಗ್ತದೆ. ಬಿಡಿ ಕಾರ್ಮಿಕರು ಅಂತ ಇದ್ದಾರೆ, ಅವರಿಗೆ ಜನ ಸಿಗದಿದ್ರು ಈಗ ಅವರಿಗೆ ಸವಲತ್ತು ಸಿಗ್ತದೆ. ಮೊದಲಿನಿಂದಲೂ ಕೃಷಿ ಕಾರ್ಮಿಕರಿಗೆ ಸರ್ಕಾರ ಏನು ಒಂದು ಕಾನೂನು ಮಾಡಿದೆ? ಏನು ಮಾಡಲಿಲ್ಲ. ನಮ್ಮ ರೈತರ ಮನೆಗೆ ಬಂದು ಕೃಷಿ ಕೂಲಿ ಮಾಡ್ತಾನೆ ಪಾಪ, ಅವನಿಗೆ ನಾವು ಕೊಟ್ಟಂತ ಸಂಬಳವನ್ನ ಇಟ್ಕೊಂಡು ಹೋಗ್ತಾನೆ, ಅವನಿಗೆ ಭದ್ರತೆ ಇಲ್ಲ. ಸರ್ಕಾರ ಆಗ್ಲೇ ಚಿಂತನೆ ಮಾಡಬೇಕಿತ್ತು. ಬಿಡಿ ಅಂದ್ರೆ ಅದು ಆರೋಗ್ಯಕ್ಕೆ ಇದು ಹಾಳು ಅಂತ ಹೇಳ್ತಾರೆ. ಆದ್ರೂ ಪಾಪ ಹೊಟ್ಟೆ ಪಾಡಿಗಾಗಿ ಬೀಡಿ ಕಟ್ತಾರೆ. ಅದನ್ನು ನಾವೇನು ಅವರನ್ನ ವಿರೋಧ ಮಾಡೋದಲ್ಲ. ಅವರ ಆರೋಗ್ಯವನ್ನ ಗಮನಿಸದೆ ಪಾಪ ಮನೆಯಲ್ಲಿ ಬೀಡಿ ಕಟ್ತಾರೆ. ಅವರಿಗೆ ಸವಲತ್ತು ಕೊಟ್ಟರು. ಅವರಿಗೆ ಅವರಂದ್ರೆ ಹೋರಾಟದ ಒಂದು ಪ್ರಭಾವದಿಂದ ಅವರಿಗೆ ಹೆರಿಗೆ ಭತ್ಯೆ, ರಜಾ ಸಂಬಳ ಮತ್ತೆ ಪೆನ್ಷನ್ ಕೂಡ ಬರ್ತಾ ಇದೆ. ಈ ಕಟ್ಟಡ ಕಾರ್ಮಿಕರಿಗೆ ನೋಡಿ ಈಗ ಮಾಡಿದ್ರು ಅವರು. ಹಾಗೇನೆ ಅಳಿದುಳಿದಂತ ಕೃಷಿ ಕಾರ್ಮಿಕರಿದ್ದಾರೆ, ಈಗಲೂ ಇದ್ದಾರೆ, ಇಲ್ಲ ಅಂತಲ್ಲ. ಅಂದ್ರೆ ಅವರಿಗೆ 2 ಪಟ್ಟು ಸಂಬಳ, ನಾವು ಸಂಬಳ ಜಾಸ್ತಿ ಕೊಡಬೇಕಷ್ಟೇ, ನಮಗೆ ಬರುವಂತ ಉತ್ಪತ್ತಿಯಲ್ಲಿ ಅದು ಸಾಕಾಗುವುದಿಲ್ಲ ಎಂಬುದು ಒಂದು ಚಿಂತನೆ ಮಾತ್ರ ಅದರಲ್ಲಿ. ಅದಕ್ಕೋಸ್ಕರ ಅವರಿಗೆ ಒಂದು ಸಂಘಟನೆಗೆ ಒಂದು ವ್ಯವಸ್ಥೆ, ಅವರಿಗೆ ಒಂದು ಕೃಷಿ ಕಾರ್ಮಿಕರು ಇವರು ಅಂತ ಹೇಳಿ ಒಂದು ಐಡೆಂಟಿಫೈ ಮಾಡಿ ಅವರಿಗೆ ಮ್ಯಾಕ್ಸಿಮಮ್ ಒಂದು ಇಷ್ಟು ಸಂಬಳ ರೈತ ಕೊಡಬೇಕು ಅಂತ ಇಲ್ಲ. ಈಗ ಇದು ಇದೆ, ಏನು ರೋಜ್ಗಾರ್ ಯೋಜನೆ ಅಲ್ಲ, ಉದ್ಯೋಗ ಖಾತ್ರಿ ಇದೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇದೆ. ನಾವು ಹೇಳ್ತಾ ಇದ್ದೇವೆ ಈಗಲೂ ಕೂಡ, ಅದನ್ನು ಭತ್ತಕ್ಕೆ ಅಳವಡಿಸಿ. ಯಾಕೆ ಆಗುವುದಿಲ್ಲ? ಆ ಕೂಲಿ ಕಾರ್ಮಿಕರಿಗೆ ಒಂದು 50% ಸಂಬಳ ಇವರು ಕೊಡಲಿ, ಯಾರು ಸರ್ಕಾರ ಕೊಡಲಿ, 50% ಸಂಬಳ ನಾವು ಕೊಡ್ತೇವೆ. ಆಗ ಅವರ ಹೊಟ್ಟೆಯೂ ತುಂಬುತ್ತದೆ, ಇಲ್ಲಿ ಕೃಷಿ ಕೂಲಿ ಆಗ್ತದೆ. ಮೆಷಿನ್ ಯಾಂತ್ರೀಕರಣ ಅಂತ ಹೇಳ್ತಾರೆ, ಯಾಂತ್ರೀಕರಣಕ್ಕೂ ಮನುಷ್ಯ ಬೇಡ, ಅದೇನು ರೋಬೋಟ? ಅದನ್ನು ಸ್ವಿಚ್ ಹಾಕಿ ಇದು ಕಳಿಸ್ಲಿಕ್ಕೆ ಆಗ್ತದ? ಯಾವುದು ಬೇಕಾದರೂ ಒಂದು ಜನ ಬೇಕು ಅದಕ್ಕೆ. ಅವನಿಗೆ ತನ್ನ ದಿವಸಕ್ಕೆ ಅವನಿಗೆ ಸಿಗುವಂಥ ಸಂಬಳ ಸಿಕ್ಕಿದ್ರೆ ಅವ ಬರ್ತಾನ. ಅದಕ್ಕೋಸ್ಕರ ಒಂದು ವ್ಯವಸ್ಥೆ ಮಾಡಬೇಕಿತ್ತು. ರೈತಾಪಿ ವರ್ಗಕ್ಕೂ ಇರಲಿ. ಈಗ ಒಂದು ದನ, ನಾವು ಈಗ ಹೇಳ್ತೇವೆ ನಿಮಗೆ, ಹಾಲು ಇಡೀ ವಿಶ್ವದ ಜನರ ಆರೋಗ್ಯವನ್ನು ಕಾಪಾಡುವಂಥ ಸೊತ್ತು. 5 ಗಂಟೆಗೆ ರೈತ ಹೇಳ್ತಾನೆ, ಅದಕ್ಕೆ ಹೋಗಿ ಹುಲ್ಲು ಹಾಕ್ತಾನೆ, ಅದನ್ನು ಕರೀತಾನೆ, ಇದಕ್ಕೆ ಡಿಪ್ಪಕ್ಕೆ ಹಾಕ್ತಾನೆ, ಅವನಿಗೆ ಸ್ವಲ್ಪ ಇದು ಸಿಗ್ತದೆ. ಆದರೆ ಕಂಗಟ್ಟ ಕಾಲದಲ್ಲಿ ಅವನಿಗೆ ಏನಿದೆ? ಅವನಿಗೆ 60 ವರ್ಷ ಪ್ರಾಯ ಆದರೆ ಆ ದನಗಳನ್ನೆಲ್ಲ ಮಾರಿ ಅದರಿಂದ ಜೀವನ ಮಾಡಬೇಕು ಹೊರತು 60 ವರ್ಷದ ಮೇಲೆ ಬಿಡಿ ಕಾರ್ಮಿಕರು ರಿಟೈರ್ಡ್ ಆದರೆ ಪೆನ್ಷನ್ ಬರ್ತದೆ, ಬರಬಾರ್ದು ಅಂತ ನನ್ನ ಆಕ್ಷೇಪ ಅಲ್ಲ. ಏನು ಕೂಲಿ ಅವರು ತಪ್ಪು ತಿಳ್ಕೊಳ್ಬಾರ್ದು. ಈ ಹಾಲು ಕರೆಯುವಂತ ರೈತನಿಗೆ ರಿಟೈರ್ಡ್ ಆದ್ಮೇಲೆ ಯಾಕೆ ಕೊಡಬಾರ್ದು? ಒಂದು ರಿಟೈರ್ಡ್ ಲೈಫ್ ಎಲ್ರಿಗಿಲ್ವಾ? ಮತ್ತೆ ಅವನಿಗೆ ಇದು ಮಾಡ್ಲಿಕ್ಕೆ ಆಗ್ತದ? ಇಡೀ ವಿಶ್ವವನ್ನೇ ಆರೋಗ್ಯದಾಯಕವಾಗಿ ಇಡುವಂತಹ ಸೊತ್ತು ಇದು. ಸಣ್ಣ ವಿಚಾರ, ಇದನ್ನು ಗಮನಿಸಲಿಲ್ಲ. ಅವನಿಗೆ ಏನಿಲ್ಲ, ಅವ ಮತ್ತೆ ತನ್ನ ದನಗಳನ್ನ ಯಾರಿಗಾದ್ರೂ ಮಾರಿ ಅದರಲ್ಲೇ ಹಣವನ್ನು ಸ್ವಲ್ಪ ಉಪಯೋಗಿಸಬೇಕು. ಹಾಗೇನೆ ಕೃಷಿ ಕಾರ್ಮಿಕರು ಕೂಡ ಹಾಗೆ ಪಾಪ 60-65ರಲ್ಲಿ ಈಗ ಹಳ್ಳಿ ಗ್ರಾಮಾಂತರ ಪ್ರದೇಶಕ್ಕೆ ಹೋದ್ರೆ, ನಾವು BC ರೋಡ್ನಲ್ಲಿ ಒಂದು ಹೆಂಗಸನ್ನು ನೋಡಿದೆ, ಲಿಲ್ಲಿ ಡಿಸೋಜಾ ಅಂತ ಹೇಳಿ, 90 ವರ್ಷ ಪ್ರಾಯದವರು. ಅವರು ಇದರಲ್ಲೇ ಬದುಕಬೇಕು.
ಅವರಿಗೆ ಏನು ಇದು ಒಂದು 500 ರೂಪಾಯಿ ಏನೋ ಬರ್ತಾ ಇದೆ ಇದು ಅದು ಕೃಷಿ ಕಾರ್ಮಿಕರು ಅಂತೇಳಿ ಅವರಿಗೆ ಏನು ಕೊಟ್ಟಿದ್ದಾರೆ, ಒಂದು ಯಾಕೆ ಕಾನೂನು ಮಾಡಬಾರ್ದು? ಕೃಷಿ ಕಾರ್ಮಿಕರಿಗೆ ಇಂಥದ್ದು ಒಂದು ಸವಲತ್ತುಗಳಿದೆ. ಅಂದರೆ ಕೃಷಿ ನಿರ್ಲಕ್ಷಿತ ವರ್ಗ ಬೇರೆ ಎಲ್ಲ ಇದು ಅದಕ್ಕೆ ಇದು ಏನು ದೊಡ್ಡ ಸ್ಥಾನಮಾನ. ಈಗ ಕಟ್ಟಡ ಕಟ್ಟುವ ಕಾರ್ಮಿಕರಿಗೆ ಕೊಡಬೇಕು, ಹೌದು. ಹಾಗೆ ಈ ಕೃಷಿಯಲ್ಲಿ ಹೊಟ್ಟೆ ತುಂಬಿಸುವಂಥ ಈ ಕಾರ್ಮಿಕನಿಗೆ ಕೊಡಿ. ರೈತ ಅಲ್ಲಿ ಬಚಾವಾಗ್ತಾನೆ. ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೃಷಿಗೆ ಅಳವಡಿಸಲಿ, ಯಾಕೆ ಅಳವಡಿಸಬಾರ್ದು? ಅದಕ್ಕೆ ಅವನಿಗೆ ಒಂದು ಕೇರಳ ಮಾದರಿಯಲ್ಲಿ ಸ್ವಲ್ಪ ಅದನ್ನು ತರಲಿ ಇವರು. ನಾವು ಹೇಳಿದ್ದೇವೆ ಕರಾವಳಿ ಪ್ಯಾಕೇಜ್ ಮಾಡಿ ಎಲ್ಲವನ್ನ ಅದರಲ್ಲಿ ಅಳವಡಿಸಿ ಕೃಷಿ ಕಾರ್ಮಿಕನನ್ನು ಉಳಿಸಿ ರೈತನನ್ನು ಉಳಿಸಿ ಎಂಬ ಬೇಡಿಕೆ ಕೊಟ್ಟರೆ ಅದು ಇದಕ್ಕೆ ಏನು ಕಿವುಡರ ಮುಂದೆ ಇದು ಪಿಟ್ಲು ಬರೆಸಿದಾಗ ಆಗಿದೆ. ಅಂತ ಒಂದು ಪರಿಸ್ಥಿತಿಯನ್ನು ಸರ್ಕಾರವೇ ಮಾಡುತ್ತದೆ. ಅವರಿಗೆ ನಮ್ದು ಗೊತ್ತಾಗೋದು ಚುನಾವಣೆ ಬರುವಾಗ ಮಾತ್ರ. ಇಲ್ಲದಿದ್ದರೆ ಎಲ್ಲ ಭಾಗ್ಯಗಳು ಪತ್ರಿಕೆಯಲ್ಲಿ ಬರ್ತದೆ. ಒಂದು ಹೇಳ್ತೇನೆ ನಿಮಗೆ, ಕೃಷಿ ಭಾಗ್ಯ ಅಂತ ಒಂದು ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ಜಾರಿ ಮಾಡಿ ಅದೇನು ರೈತನ ಹೊಲದಲ್ಲಿ ಎತ್ತರ ಪ್ರದೇಶದಲ್ಲಿ ಎಲ್ಲಿದ್ದರೂ ಒಂದು ಇದು ಇಂಗು ಗುಂಡಿ ತೆಗೆಯುವುದು, ಅದಕ್ಕೆ ಪ್ಲಾಸ್ಟಿಕ್ ಹಾಕಿ ಅದಕ್ಕೆ ಬೇಕಾದಂಥ ಪೈಪ್ಗಳನ್ನು ಕೊಟ್ಟು ಸವಲತ್ತು ಮಾಡೋದು. ಕೊಟ್ಟಿದ್ದಾರೆ. ಈಗ ಗುಂಡಿ ಎಲ್ಲ ಆಗಿದೆ, ಪ್ಲಾಸ್ಟಿಕ್ ಬರಲಿಲ್ಲ, ಪೈಪ್ ಬರಲಿಲ್ಲ, ಬೇಕಾದಂಥ ಸವಲತ್ತು ಇಷ್ಟವರೆಗೆ ಬರಲಿಲ್ಲ. ಆಯಿತು, ಇನ್ನೊಂದು ವಿಚಾರಕ್ಕೆ ಬಂದರೆ ನೀವು ಯಾಂತ್ರೀಕರಣ. ಒಂದು ಟಿಲ್ಲರಿಗೆ ಅಥವಾ ರೈತನ ಅಲ್ಲಿ ಇದರಲ್ಲಿ ಹೋಗುವಂಥ ಟಿಲ್ಲರಿಗಾಗಲಿ ಯಂತ್ರಕ್ಕಾಗಲಿ ಒರಿಜಿನಲ್ ಆಗಿ ಎಷ್ಟು ಬೆಲೆ ಇದೆ. ಇಲ್ಲಿ ಸಬ್ಸಿಡಿ ಅದಕ್ಕೆ ಸಿಗ್ತದೆ ಅಂತ ಹೇಳುವಾಗ ಅದರ ಬೆಲೆಯನ್ನು ದುಪ್ಪಟ್ಟು ಮಾಡಲಿಕ್ಕೆ ಹೋದರು. ನಮಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಒಂದು ಟಿಲ್ಲರಿಗೆ ನೇರವಾಗಿ 70-85 ಸಾವಿರ ರೂಪಾಯಿ ಇದೆ. ಈಗ 150ಕ್ಕೆ ನಿಲ್ಲಿಸಿದ್ದಾರೆ, ಅಂದರೆ ಸಬ್ಸಿಡಿ ಸಿಗ್ತದೆ. ಈ ಸಬ್ಸಿಡಿ ವ್ಯವಸ್ಥೆ ಇದೆಲ್ಲ ಬರೇ ಕಣ್ಣೀರು ಒರೆಸೋ ತಂತ್ರ. ರೈತ ಭಿಕ್ಷೆ ಬೇಡಲಿಕ್ಕೆ ತಯಾರಿಲ್ಲ. ಅವ ಕೊಡುವವ, ಬಂದವನಿಗೆ ಮನೆಗೆ ಬಂದವನಿಗೆ 2 ಅನ್ನ ಹಾಕಿ ಗಳಿಸುವವ. ಅವನಿಗೆ ಭಿಕ್ಷೆ ಬೇಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಈ ಪ್ರಜಾಪ್ರಭುತ್ವದ ಸರ್ಕಾರ ಮಾಡಿದೆ. ಎಲ್ಲ ಅದು ಆ ಪಕ್ಷ ಈ ಪಕ್ಷ ಅಂತಲ್ಲ. ಯಾಕಂದ್ರೆ ಅದರಲ್ಲಿರುವಂಥ ನಾಯಕರುಗಳು ಎಲ್ಲ ಸ್ವಾರ್ಥಿಗಳು, ತನಗೆ ಅಧಿಕಾರ ಬೇಕು, ನಾವು ಮಣ್ಣಿನ ಮಕ್ಕಳು ಅಂತ ಹೇಳುವುದು, ಇದನ್ನು ಕೇಳುವುದು PWD ಇದನ್ನು. ಇಂಥ ಒಂದು ವ್ಯವಸ್ಥೆ ಎಲ್ಲ ಇದರಲ್ಲಿ ಪಕ್ಷಗಳಲ್ಲಿ ಇದೆ. ನಮ್ಮ ರೈತರು ಸುಮ್ಮನೆ ನಾವು ಏನೋ ಒಂದು ಸಂಘಟನೆ ಮಾಡಿಕೊಂಡು ಅಥವಾ ನಾವು ನಮ್ಮ ಈ ಹಿರಿಯರ ಕಾಲದಿಂದ ಬಂದಂಥ ಒಂದು ಬಳವಳಿ, ಅದು ಆ ಭೂಮಿಯನ್ನು ಹಾಳು ಮಾಡುವುದು ಬೇಡ, ನಮ್ಗೆ ಹೊಟ್ಟೆ ತುಂಬಿಸಬೇಕು, ನಮ್ಮ ಮಕ್ಕಳು ಬದುಕಬೇಕು, ಮತ್ತು ಅಲ್ಲಿರುವಂಥ ಪ್ರಾಣಿ ಪಕ್ಷಿಗಳು ಬದುಕಬೇಕು ಎಂಬ ಒಳ್ಳೆ ಸದುದ್ದೇಶದಿಂದ ಮಾಡುವಂಥ ಈ ಸಂದರ್ಭದಲ್ಲಿ ಇವನನ್ನು ಗೊಂದಲಕ್ಕೆ ಈಡು ಮಾಡಿ ಅವನನ್ನು ಇದಕ್ಕೆ ಬೀದಿಗೆ ಎಳೆಯುವಂಥ ಒಂದು ವ್ಯವಸ್ಥೆಯನ್ನು ಇವರು ಮಾಡಿದರು. ಉದಾಹರಣೆಗೆ ನಾನು ನಿಮಗೆ ಹೇಳ್ತೇನೆ, ಸಣ್ಣ ಉದಾಹರಣೆ. ತುಂಬಿಯ ಡ್ಯಾಮ್ ಅಂತ ಮಂಗಳೂರಿಗೆ ನೀರು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು. ಇರಲಿ, ತೊಂದರೆ ಇಲ್ಲ, ರೈತರು ಯಾರೂ ಆಕ್ಷೇಪ ಮಾಡಲಿಲ್ಲ. ಅದಕ್ಕೆ ಪರಿಹಾರ ಕೊಡುವಾಗ ಉಸ್ತುವಾರಿ ಸಚಿವರಿದ್ದರು ಇವತ್ತು ಮಾಜಿ ಆದವರು, ಅವರು ಒಬ್ಬ ರೈತನನ್ನು ಕರೆದು ಕೇಳಿಲ್ಲ ನಿನ್ನ ಸಮಸ್ಯೆ ಏನು ಅಂತ ಹೇಳಿ. ಈಗ ಕಣ್ಣೀರು ಒರೆಸ್ತಾರೆ, ನಾನು ರೈತರ ನಾಯಕ, ನಾನು ರೈತರಿಂದ ಹುಟ್ಟಿ ಬಂದವ ಅಂತ ಹೇಳಿ. ಇದೆಲ್ಲ ವ್ಯವಸ್ಥೆ ಇದೆಲ್ಲ ದುರ್ದೈವ ರೈತರದ್ದು. ನಿಜ. ಇನ್ನೊಂದು ವಿಚಾರ, ಈಗಾಗಲೇ ನೀವು ಸಾಕಷ್ಟು ಹೋರಾಟಗಳನ್ನು ಈಗಾಗಲೇ ಮಾಡ್ಕೊಂಡು ಬಂದಿದ್ದೀರಾ. ಜೊತೆಗೆ ಈ ಬಾರಿ ನೀವು ಕೃಷಿಯಲ್ಲಿ ಹೆಚ್ಚಿನ ಒಂದು ರೀತಿಯಲ್ಲಿ ತೊಡಗಿಕೊಳ್ತಾ ಇದ್ದೀರಾ. ಇನ್ನು ಶಾಲಾ ಮಕ್ಕಳನ್ನು ಸೇರಿಸಿಕೊಂಡು ಕೃಷಿ ಚಟುವಟಿಕೆಯಲ್ಲಿ ತೊಡ್ಕೊಂಡಿರುವಂಥದ್ದು. ಕಳೆದ ಬಾರಿ ಕೂಡ ನೀವು ಆ ರೀತಿ ಪ್ರಯೋಗ ಮಾಡಿದ್ರಿ. ಬಟ್ ಈ ರೀತಿ ಈ ಒಂದು ಬಾರಿ ಯಾವ ರೀತಿ ಇದೆ ಅಂತ? ಈ ಸಲ ಅದನ್ನೇ ಮುಂದುವರಿಸೋದು. ಅಂದರೆ ಹಡಿಲು ಗದ್ದೆಗಳು ಜಿಲ್ಲೆಯಲ್ಲಿ ತುಂಬ ಇದೆ, ಎಲ್ಲ ಕಡೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಒಂದು ನಮ್ಮ ಈಗಿನ ಅಂದರೆ ಒಂದು ಒಳ್ಳೆ ವಿಚಾರ ಅಂದರೆ ಬಂಟ್ವಾಳ ಕ್ಷೇತ್ರದಲ್ಲಿ ಬಂಟ್ವಾಳದ ಶಾಸಕರಾಗಿ ಈಗ ಇರುವಂಥ ರಾಜೇಶ್ ನಾಯ್ಕರವರು ಒಂದು ಕೃಷಿ ಕುಟುಂಬದಿಂದ ಬಂದವರು. ಎಲ್ಲರೂ ಕೃಷಿ ಕುಟುಂಬದಿಂದ ಬಂದವರೇ, ಆದರೆ ಎಲ್ಲರೂ ಕೃಷಿ ಮತ್ತೆ ನಿರ್ಲಕ್ಷ್ಯ ಮಾಡ್ತಾರೆ. ಇವರು ಹಾಗಲ್ಲ, ಕೃಷಿಯಲ್ಲಿ ಪ್ರಯೋಗಗಳನ್ನು ಮಾಡುತ್ತಾ ಕೃಷಿಯಲ್ಲಿ ಹಾಗೆ ಬದುಕಬಹುದು ಒಬ್ಬ ರೈತ. ಆ ಕೃಷಿಯಲ್ಲಿ ಏನು ಮಾಡಲಿಕ್ಕೆ ಆಗುತ್ತದೆ ಎಂಬುದನ್ನು ಸಣ್ಣ ವಯಸ್ಸಿನಿಂದಲೇ ಪ್ರಯೋಗ ಮಾಡುತ್ತಾ ಬಂದಂಥ ಒಬ್ಬ ಧೀಮಂತ ನಾಯಕ ಇವರು. ಆದ್ದರಿಂದ ನಾವು ರೈತ ಸಂಘ ಪಕ್ಷವನ್ನು ನೋಡಲಿಲ್ಲ, ಅವರು ಯಾವ ಪಕ್ಷದಲ್ಲಿ ಇದು ಇರಲಿ, ಅದು ಅವರಿಗೆ ಬಿಟ್ಟದ್ದು. ಆದರೆ ಅವರ ವೈಯಕ್ತಿಕವಾದಂಥ ಒಂದು ಗುಣಗಳನ್ನು ಪರಿಗಣಿಸಿ ನಾವು ಅವರನ್ನು ಒಂದು ಬೆಂಬಲ ಕೊಟ್ಟಿದ್ದೇವೆ. ಅಲ್ಲಿ ಬಂಟ್ವಾಳದಲ್ಲಿ ಅವರಿಗೆ ಬೆಂಬಲ ಕೊಟ್ಟಿದ್ದೇವೆ. ಮತ್ತೊಬ್ಬರಿಂದ ನಮಗೆ ಆದಂಥ ಅನ್ಯಾಯವನ್ನು ಜನರಿಗೆ ಹೇಳಿದ್ದೇವೆ ನಾವು. ಅದು ತುಂಬೆ ಡ್ಯಾಮಿನಲ್ಲಿ ಸಾಕ್ಷಾತ್ಕರಿಸಿದ್ದಾರೆ ಅವರು. ಅದಿರಲಿ, ಅದು ವಿಚಾರ ಬಿಟ್ಟು ಬಿಡು, ಅದಕ್ಕೆ ಜನ ಶಿಕ್ಷೆ ಕೊಟ್ಟಿದ್ದಾರೆ, ಅವರು ಅವರಷ್ಟಕ್ಕೆ ಇಡ್ತಾರೆ. ಈಗ ಇವರ ಮುಖಾಂತರ ತುಳುನಾಡ ಕೃಷಿ ಕ್ರಾಂತಿ ಅಂತ ಒಂದು ಕಾನ್ಸೆಪ್ಟನ್ನು ಅವರು 2-5 ವರ್ಷದಿಂದ ಮಾಡ್ತಾ ಇದ್ದಾರೆ. ಅಂದರೆ ಹಡಿಲ್ ಗದ್ದೆಗಳಿವೆ. ಆ ಹಡಿಲ್ ಗದ್ದೆಗಳನ್ನು ಅಲ್ಲಿಯ ಸ್ಥಳೀಯ ಸಂಘ ಸಂಸ್ಥೆಗಳು ತುಂಬ ಇದೆ. ಈ ನೋಡಿ
ಯುವಕ ಮಂಡಲ ಇದೆ, ಮತ್ತು ಏನೇನೋ ಒಂದು ದೇವಸ್ಥಾನದಲ್ಲಿ ಒಂದು ವಾರ್ಷಿಕ ಪೂಜೆ ಆಗುವಾಗ ಅದಕ್ಕೊಂದು ಸಂಘಟನೆ ಇದೆ. ಇಂಥದ್ದೆಲ್ಲ ಇರುವಾಗ ಅಂಥ ಯುವಕರನ್ನು ಹಿಡಿದು ಅವರಿಗೆ ಸ್ವಲ್ಪ ಅವರ ಕೈಯಿಂದ ಏನೋ ಸ್ವಲ್ಪ ಅದರ ಖರ್ಚನ್ನು ಕೊಟ್ಟು ಅದರಲ್ಲಿ ಬೆಳೆ ತೆಗೆದು ಆ ಬೆಳೆಯನ್ನು ಅಲ್ಲಿ ಅವರಿಗೆ ಕೊಡೋದು, ಹಿಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಅವರ ಹತ್ರ ಇರಲಿಲ್ಲ. ಹಾಗೆ ಮಾಡ್ತಾ ಇದ್ದರು. ಆಗ ನಮಗೆ ಅದನ್ನು ಸ್ವಲ್ಪ ಮೆಚ್ಚುಗೆ ಆಯಿತು. ಮೆಚ್ಚುಗೆ ಆಗಿ ನಾವು ಸಜಿಪ ಎಂಬ ಏರಿಯಾದಲ್ಲಿ ಸ್ವಲ್ಪ ಆಗ ಮಾಡಿದೆವು. ಮತ್ತು ಮುಂದಕ್ಕೆ ಬರುವಾಗ ನಮಗಾಯಿತು, ಇನ್ನು ಮುಂದಕ್ಕೆ ಭವಿಷ್ಯದಲ್ಲಿ ಕೃಷಿ ಉಳಿಬೇಕಾದ್ರೆ ಅಥವಾ ಕೃಷಿಯ ಮಹತ್ವ ಜನರಿಗೆ ಇವರಿಗೆ ಗೊತ್ತಾಗಬೇಕಾದ್ರೆ, ಹೊಟ್ಟೆ ತುಂಬಿಸುವವರಿಗೆ ಮಕ್ಕಳನ್ನು ಹಿಡಿಬೇಕು, ವಿದ್ಯಾರ್ಥಿಗಳಲ್ಲಿ ಆ ಅರಿವನ್ನು ಮೂಡಿಸಬೇಕು ಎಂಬ ಚಿಂತನೆ ಬಂತು. ಅದಕ್ಕೆ ಸ್ಪಂದನೆ ಕೂಡ ಬಂತು. ಮುಖ್ಯವಾಗಿ ಆಳ್ವಾಸ್ ಕಾಲೇಜಿನ NSS ವಿದ್ಯಾರ್ಥಿಗಳು, ಮತ್ತು ಜೈನ್ ಹೈಸ್ಕೂಲ್ನವರು, ಮತ್ತು ಇಲ್ಲಿ ಮಂಗಳೂರು ರಥಬೀದಿಯಲ್ಲಿರುವಂಥ ಸರ್ಕಾರಿ ಕಾಲೇಜಿನ ಈ ಹೆಚ್ಚಿನ ಶಾಲೆಯ ವಿದ್ಯಾರ್ಥಿಗಳಿಗೆ ಅದೊಂದು ಆ NSSನವರಿಗೆ ಒಂದು ಅವರಿಗೂ ಸ್ಫೂರ್ತಿ ಬಂತು. ನಾವು ಅದಕ್ಕೊಂದು ಅವಕಾಶವನ್ನು ಮಾಡಿಕೊಟ್ಟೆವು. ಇಲ್ಲಿ ನಮ್ಮ ಕೋಣಜೆ ಪ್ರದೇಶದಲ್ಲಿ ರಥಬೀದಿ ಸರ್ಕಾರಿ ಡಾಕ್ಟರ್ ಸತೀಶ್ ಪೈ ದಯಾನಂದ್ ಪೈ ಸರ್ಕಾರಿ ಕಾಲೇಜ್, ಅಲ್ಲಿನ ವಿದ್ಯಾರ್ಥಿಗಳು ಏನು ಮಾಡಿದ್ರು ಅಂದರೆ ಒಂದು 6 ಎಕರೆ ಸ್ಥಳವನ್ನು ಹೋಗಿ ನೋಡಿದರು. ನೋಡುವಾಗ ಅವರಿಗೆ ಮೂಲ ಬಂಡವಾಳ ಬೇಕು. ಮೂಲ ಬಂಡವಾಳ ಅಂದರೆ ಉಳುವುದು. ನಮ್ಮ ಒಬ್ಬರು ದೇವರಾಜ ರೈ ಅಂತೇಳಿ ಮುಂಬೈಯ ಒಬ್ಬರು ಉದ್ಯಮಿ ನಮ್ಮ ಸಂಬಂಧಿಕರು, ಅವ್ರ ಹತ್ರ ಹೇಳಿದೆವು ನಾವು, ಹೀಗೆ ವಿದ್ಯಾರ್ಥಿಗಳು ಮಾಡ್ತಾರೆ, ನಾವು ಒಂದು ಒಪ್ಪಂದ ಮಾಡಿಕೊಳ್ಳುವ. ಏನಂದರೆ ಇದರಲ್ಲಿ ಬಂದ ಭತ್ತವನ್ನು ಅವರಿಗೆ ಕೊಡುವುದು. ಶುರುವಿಗೆ ನಾವು ಹೇಳಲಿಲ್ಲ 50-50 ಮಾಡುವ ಅಂತ ಹೇಳಿ, ನಮ್ಮದು ಲೆಕ್ಕಾಚಾರ 50 ಅವರಿಗೆ 50 ನಮಗೆ ಅಂತೇಳಿ. ಅಲ್ಲಿ ಆ ಮಕ್ಕಳು ಪಾಪ ಇಲ್ಲಿ ಬಿತ್ತನೆ ಬೀಜದಿಂದ ಮಧ್ಯಮ ವರ್ಗದ ದೂರದಿಂದ ಬರುವಂಥವರು ಬಿತ್ತನೆ ಬೀಜ ಹಾಕುವುದು ಎಲ್ಲ ಕಲಿಸಲಿಕ್ಕೆ ಇದು ಮಾಡಿದೆವು. ಆಗ ಅವರು ಪಾಪ ಆ ವಿದ್ಯಾರ್ಥಿಗಳು ಆದಿತ್ಯವಾರ ತಮ್ಮ ರಜೆಯನ್ನು ಎಲ್ಲ ಕ್ರಿಕೆಟ್ ಆಡ್ತಾರೆ ಅಲ್ಲಿ ಇಲ್ಲಿ, ಅದನ್ನು ಬಿಟ್ಟು ಈ ಎಲ್ಲ ಈಗ ಯುವಕರೆಲ್ಲ ಆದಿತ್ಯವಾರ ಬಂತಂದರೆ ಅವ್ರದ್ದು ಇದು ಶುರುವಾಯಿತು, ಎಂಥದ್ದು ಕ್ರಿಕೆಟ್ ಇಂಥ ಆಟಗಳೆಲ್ಲ. ಅದಕ್ಕೆ ಇವರು ಅದಕ್ಕೆ ಹೋಗಲಿಲ್ಲ ಪಾಪ, ಸೀದಾ ಗದ್ದೆಗೆ ಬಂದರು, ಗದ್ದೆ ಕೆಲಸ ಮಾಡಿದರು. ಇಲ್ಲ ನಾವು ನೋಡ್ತಾ ಇದ್ದೆ, ನಾವು ಇದು ಉಳುಮೆಗೆ ಒಂದು ಯಂತ್ರವನ್ನು ಕಳಿಸ್ತೇವೆ. ಒಂದು ಸ್ವಲ್ಪ ಹಣ ಖರ್ಚಾಯಿತು, ಅದನ್ನು ಅವರು ದೇವರಾಜರಯ್ಯವರು ಕೊಟ್ಟು ಮುಂದಕ್ಕೆ ಹೋಗುವಾಗ ಈ ಮಕ್ಕಳ ಬೆವರು, ಆ ಅವರ ಉತ್ಸಾಹ ಅದನ್ನು ನೋಡುವಾಗ ನಮಗೆ ಸ್ವಲ್ಪ ಇದಾಯಿತು. ಆಗ ನಾವು ಒಂದು ಹೇಳಿದೆವು, ಮಕ್ಕಳೇ ಈ ಭತ್ತ ಬೆಳಿತೀರಿ ನೀವು, ಭತ್ತದ ಇದು ಭತ್ತ ನಿಮಗೆ ಕೊಂಡೋಗಿ, ನಮಗೆ ಬೇಡ ನಿಮ್ಮ ಋಣ. ಅದು ಅಷ್ಟು ಅಂತ ಒಂದು ಇದು ಚಳವಳಿ ಮಾಡಿದವ ಅವುಗಳು ಪಾಪ. ಅಲ್ಲಿ ಆ ಭತ್ತವನ್ನು ಕೊಂಡೋಗಿ ನೀವು ಅಕ್ಕಿ ಮಾಡಿ ಊಟ ಮಾಡಿ, ಏನು ಬೇಕಾದ್ರೂ ಮಾಡಿ, ಅದು ನಿಮಗೆ ಒಂದು ಮಾರಿ ಹಣ ಇಟ್ಟುಕೊಂಡು ಸ್ಕಾಲರ್ಶಿಪ್ ತಗೊಳ್ಳಿ ಅಂತೇಳಿ, ಮತ್ತು ಬೈ ಹುಲ್ಲು ನಮಗೆ ಕೊಡಿ, ನಾವು ಅದನ್ನು ಮಾರಿ ಅದರ ಹಾಕಿದ ಬಂಡವಾಳ ತೆಗಿತೇವೆ ಅಂತೇಳಿ. ಅಲ್ಲಿ ಆಗುವಾಗ ಏನಾಯ್ತು ಅಂದರೆ ಭತ್ತವನ್ನು ಅವರು ಮಾಡಿದರು ಪಾಪ, ಕೊಂಡೋಗಿ ಅಕ್ಕಿ ಮಾಡಿದರು. ಇಲ್ಲಿ ಅಲ್ಲಿನ ಮುಖ್ಯೋಪಾಧ್ಯಾಯರು ಮತ್ತು ಅಲ್ಲಿಯ ಪ್ರಾಧ್ಯಾಪಕರು ಬಹಳ ಒಂದು ಅರ್ಪಣಾ ಮನೋಭಾವನೆ ಅವರು. ಈಗ ಬರೇ ಒಂದು NSS ಅಂತೇಳಿ ನಾಟಕ ಮಾಡಲಿಲ್ಲ ಅವರು. ಅದು ಆದಿತ್ಯವರ ಭಾಳ ದೂರದ ನವೀನ್ ಕೋಣಾಜೆ ಅಂತೇಳಿ ಮತ್ತೊಬ್ಬರು ಇದ್ದಾರೆ, ಅವರ ಹೆಸರು ಮರ್ತೋಯ್ತು ನನಗೆ, ಒಬ್ಬ ಕ್ರಿಶ್ಚಿಯನ್ ಇವರು, ಅವರು ಕೂಡ ಆ ಮಕ್ಕಳೊಟ್ಟಿಗೆ ಸೇರಿಕೊಂಡು ಎಲ್ಲ ಮಾಡಿದ್ರು. ಮತ್ತು ಅವರು ಹೇಳಿದ್ರು, ಇನ್ನು ಅಕ್ಕಿಯನ್ನು ನಾವು ಸುಮ್ಮನೆ ಮಾರಾಟ ಮಾಡೋದು ಬೇಡ, ಅದನ್ನು ಅಕ್ಕಿ ಮಾಡಿ ಮಕ್ಕಳಿಗೆ, ಅಂದರೆ ಅಲ್ಲಿ ಬರುವಂಥ ಅವರು ಮಧ್ಯಮ ವರ್ಗದವರು, ಅವರಿಗೆ ಕ್ಯಾಂಟೀನ್ ಅಂತ ಇದೆ, ಕ್ಯಾಂಟೀನಿಗೆ ಯಾರೂ ದೊಡ್ಡ ಧನಸಹಾಯ ಮಾಡುವವರು ಇಲ್ಲ, ಎಲ್ಲ ಸಂಘ ಸಂಸ್ಥೆಗಳು ಘೋಷಣೆ ಮಾಡ್ತಾ ಹೊರತು ನಮಗೇನು ಇಷ್ಟವರೆಗೆ ಬರಲಿಲ್ಲ. ಆಗ ಆ ಅಕ್ಕಿಯನ್ನು ಮಕ್ಕಳಿಗೆ ನಾವು ಬಿಸಿ ಮಾಡಿ ಊಟ ಮಾಡಿಸಿ ಮಧ್ಯಾಹ್ನ ಊಟ ಮಾಡಿಸ್ತೇವೆ ಅಂತ ಹೇಳಿದರು, ಮಾಡಿದೆವು. ಅಲ್ಲಿ ಬೈ ಹುಲ್ಲು ಸ್ವಲ್ಪ ತೊಂದರೆ ಆಯಿತು ಕೊಂಡೋಗ್ಲಿಕ್ಕೆ ಮಾರಲಿಕ್ಕೆ, ಅದನ್ನು ಗೋವನಿತಾಶ್ರಮಕ್ಕೆ ಯಾರಾದರೂ ತಿನ್ನೋದಲ್ವ, ಅವರು ಹೇಳಿದರು ದೇವರಾಜ ರೈ ಅವರು, ಇರಲಿ ಬೇಡ, ಒಂದು ನಷ್ಟ ಆಯಿತು ನನಗೆ, ನಷ್ಟ ಆದರೂ ತೊಂದರೆ ಇಲ್ಲ, ಅದನ್ನು ಅಲ್ಲಿ ದನಗಳು ತಿನ್ನಲಿ ಅಂತೇಳಿ ಅಲ್ಲಿ ಕೊಟ್ಟೆವು. ಇದು ಈ ಕಾನ್ಸೆಪ್ಟನ್ನು ಈ ಸಲ ಇಟ್ಟುಕೊಂಡಿದ್ದೇನೆ. ಈ ಸಲ ಅದಕ್ಕೆ ಹೆಸರಿಟ್ಟಿದ್ದೇವೆ ಅಂತಂದ್ರೆ ಕೃಷಿ ಜಾತ್ರೆ ಅಂತೇಳಿ, ಅಂದ್ರೆ ಮಕ್ಕಳಿಗೆ ಸ್ವಲ್ಪ ಉತ್ತೇಜನ ಕೊಡುವುದು. ಈಗ ಯಾಕಂದ್ರೆ ಕಳೆದ ಬಾರಿ ಕೂಡ ಮಕ್ಕಳೆಲ್ಲ ಉತ್ಸಾಹದಲ್ಲಿ ಅದರಲ್ಲಿ ಭಾಗಿಯಾಗಿದ್ರು. ಹೌದು, ಆ ಮಕ್ಕಳ ಋಣವನ್ನು ನಾವು ಇಟ್ಕೊಳ್ಬಾರ್ದು. ಈಗ ಏನು ಮಾಡಿದ್ದೇವೆ, ಆಳ್ವಾಸ್ ಕಾಲೇಜಿನ ಮಕ್ಕಳನ್ನು ಕರೆದಿದ್ದೇನೆ, ಅವರಿಗೆ ಬೇಡ ಇದು ಅಕ್ಕಿ ಬೇಡ, ಅದರಿಂದ ಹಾಸ್ಟೆಲ್ ಇರುವವರು ಅದರಲ್ಲಿ ಬೆಳೆದ ಅಕ್ಕಿಯಲ್ಲಿ ನಾವು ಇಟ್ಟುಕೊಳ್ತೇವೆ, ಯಾಕಂದ್ರೆ ನಮಗೂ ಅದರ ಬಂಡವಾಳ ಬರಬೇಕು. ಸ್ವಲ್ಪ ಅಕ್ಕಿಯನ್ನ ಈ ಮಕ್ಕಳಿಗೆ ಅವರು ಬರದೇ ಇಲ್ಲ ಅಲ್ಲಿಗೆ, ಅದನ್ನು ಮಧ್ಯಾಹ್ನದ ಊಟಕ್ಕೆ ನಾವು ಕೊಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ. ಮತ್ತು ಇದನ್ನು ನಾವು ಪತ್ರಿಕೆಯಲ್ಲಿ ಹೇಳುವಾಗ ನನಗೆ ಮುಲ್ಕಿಯಿಂದ ಒಂದು 5 ಎಕರೆ ಇದೆ ಅಂತ ಹೇಳಿದರು, ಹಾಗೆಲ್ಲ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಆ ಸ್ಥಳೀಯವಾದಂಥ ಸಂಘಟನೆಗಳು ಬೇಕು. ಅವರಿಗೆ ನಾವು ಉಳುವ ಒಂದು ಇದನ್ನು ಮಾಡ್ತೇವೆ ಮಾದರಿಯಾಗಿ, ಅಥವಾ ಮಕ್ಕಳನ್ನು ಕರೆದು ಮಾಡೋದಾದರೆ ಮಾಡ್ತೇವೆ. ಅದರಲ್ಲಿ ಅವರು ಖಾಲಿ ತನ್ನ ಸ್ವಂತ ಮನೆಗೆ ತುಂಬಿಸಬಾರ್ದು, ಅದನ್ನು ಸ್ವಲ್ಪ ಸಮಾಜಕ್ಕೂ ಕೊಡಬೇಕು. ಮತ್ತು ಈಗ ಮಾಡೋದಂದರೆ ಅದು ನಮಗೆ
ಇದರಲ್ಲಿ ಯಾವಾಗ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಆ ಗದ್ದೆಯನ್ನು ಬಿಟ್ಟು ಕೊಡಬೇಕು. ಯಾಕಂದರೆ ಮಾಗಿ ಉಳುಮೆ ಮಾಡ್ತೇವೆ ನಾವು. ಮಾಗಿ ಉಳುಮೆ ಮಾಡಿದರೆ ಸ್ವಲ್ಪ ಇದು ಆಗೋದಿಲ್ಲ, ನಿಮಗೆ ಗೊತ್ತಿರ್ಬೋದು. ಮಾಗಿ ಉಳುಮೆ ಇದಕ್ಕೆ ಒಣ ಭೂಮಿಯನ್ನು ಉತ್ತು ಅದರಲ್ಲಿರುವಂಥ ಕಳೆಕಟ್ಟಿಗಳನ್ನು ಮತ್ತು ಹುಳ ಹುಪ್ಪಟೆಗಳನ್ನು ಇದು ಮಾಡುವಂಥ ವ್ಯವಸ್ಥೆ. ಈ ಸಲ ಅದು ಏನು ಮಾಡಲಿಲ್ಲ. ಈಗ ಸದ್ಯಕ್ಕೆ 6 ಎಕರೆ ಮತ್ತು 10 ಎಕರೆ ಇಲ್ಲಿ ಮೇರೆಮಜ್ಜಲು ಎಂಬ ಗ್ರಾಮದಲ್ಲಿ ಬಂದಿದೆ, ಅದನ್ನು ನಾವು ಮಾಡ್ತೇವೆ. ಓಕೆ, ಮನೋಹರ್ ಶೆಟ್ಟಿ ಅವರೇ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಟ್ರೆ ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಮನೋಹರ್ ಶೆಟ್ಟಿ ಅವರು ನಮ್ಮ ಜೊತೆ ಮಾತಾಡ್ತಾ ಹೇಳಿದ್ರು. ಯಾಕಂದ್ರೆ ಇವತ್ತು ಕೃಷಿಗೆ ಎಷ್ಟರ ಮಟ್ಟಿಗಿನ ಆದ್ಯತೆಗಳು ಸಿಗ್ತಾ ಇದೆ, ಜೊತೆಗೆ ಸರ್ಕಾರದಿಂದ ಏನೆಲ್ಲ ಪ್ರೋತ್ಸಾಹಧನಗಳು ಸಿಗ್ತಾ ಇದೆ ಅಂತ. ಹಾಗಾಗಿ ಮುಂದಿನ ಸರ್ಕಾರದ ಇಷ್ಟು ಕೆಲಸ ಮಾಡಿದ್ರು ಸರ್ಕಾರದ ಅಧಿಕಾರಿಗಳು ಒಬ್ಬರು ಅಲ್ಲಿಗೆ ಬರಲಿಲ್ಲ. ಓಕೆ, ಎಸ್ ಹಾಗೇನೆ ಈಗಾಗಲೇ ಸರ್ಕಾರದಿಂದ ಇನ್ನಷ್ಟು ಪ್ರೋತ್ಸಾಹ ಕೂಡ ಅವರಿಗೆ ಸಿಗ್ಬೇಕಾಗುತ್ತೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಕೃಷಿಯನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಸರ್ಕಾರದ ಪ್ರೋತ್ಸಾಹ ಕೂಡ ಬಹಳ ಮುಖ್ಯವಾಗಿ ಬೇಕು ಅನ್ನುವಂಥದ್ದು. ಎಸ್, ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾರೆ ಸ್ಪಂದನ.